ನಮಸ್ಕಾರ ವೀಕ್ಷಕರೇ, ಫ್ಲೈಓವರ್ ಜಟಾಪಟಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಚೇಂದ್ರ ಆಚಾರ್ಯ. ಫ್ಲೈಓವರ್ ನಿರ್ಮಾಣದಿಂದ ಉಡುಪಿ ಜನರ ಪರದಾಟ, ಗುತ್ತಿಗೆದಾರರ ಅವೈಜ್ಞಾನಿಕತೆಯಿಂದ ಆಗಿದೆಯಾ ಟ್ರಾಫಿಕ್ ಜಾಮ್, ಜನರ ಕಣ್ಣಿಗೆ ಮಣ್ಣೆರಚೋ ಕೆಲಸ ಮಾಡಿದ್ರ ಇಂಜಿನಿಯರ್ಸ್. ಇದೇ ಈ ಹೊತ್ತಿನ ವಿಶೇಷ ಫ್ಲೈಓವರ್ ಜಟಾಪಟಿ. ಎಸ್ ವೀಕ್ಷಕರೇ, ನಮಗೆಲ್ರಿಗೂ ಗೊತ್ತಿದೆ, ಸಾಧಾರಣ 6 ರಿಂದ 7 ವರ್ಷ ಆಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ, ಚತುಷ್ಪಥ ರಸ್ತೆ ಕಾಮಗಾರಿ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾ ಇದೆ, ಯಾವ ರೀತಿ ಕೆಲಸವನ್ನು ನಡೆಸ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಒಂದು ಕೆಲಸ ಮಾಡಬೇಕಾದ್ರೆ ಕರೆಕ್ಟ್ ಆಗಿರುವಂತಹ ಪ್ರೀ ಪ್ಲ್ಯಾನ್ ಇರಬೇಕು, ಒಂದು ನೇರವಾದಂತಹ ಪಿಕ್ಚರ್ಸ್ಗಳು ಇರಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರೆ ಯಾವ ಕೆಲಸವೂ ಕೂಡ ಸಲೀಸಾಗಿ ಸಾಗ್ತದೆ ಅನ್ನುವಂಥದ್ದು. ಇನ್ನು ರಾಷ್ಟ್ರೀಯ ಹೆದ್ದಾರಿ ವಿಷಯಕ್ಕೆ ಬಂದರೆ ಹಲವಾರು ವರ್ಷದಿಂದ ಮಂದಗತಿಯಲ್ಲಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇದರಿಂದ ಸಾರ್ವಜನಿಕರು ವಾಹನ ಸವಾರರು ತತ್ತರಿಸ್ತಾ ಇದ್ದಾರೆ. ಎಸ್, ನಾನು ಮಾತಾಡ್ಕೊಳ್ಳೋಕಿರೋ ವಿಷಯ ಉಡುಪಿಯ ಜಂಕ್ಷನ್ ಎಲ್ಲಿದೆ, ಕರಾವಳಿ ಜಂಕ್ಷನಲ್ಲಿ ಈಗಾಗಲೇ ಫ್ಲೈಓವರ್ ನಿರ್ಮಾಣ ಆಗಿದೆ, ಅಂಡರ್ ಪಾಸ್ ಕೂಡ ಮೊನ್ನೆ ತಾನೇ ಓಪನ್ ಮಾಡಿದ್ದಾರೆ. ಇದರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನನ್ನ ಜೊತೆ ಮಾತನಾಡಲು ಸಿಟಿ ಬಸ್ ಮಾಲಕ ಸಂಘದ ಗೌರವ ಅಧ್ಯಕ್ಷರಾದಂತಹ ಕೃಷ್ಣ ಅಂಚಾರ್ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಿಟಿ ಬಸ್ ಮಾಲಕ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತಹ ಸಂದೀಪ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಈಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ, ಇನ್ನು ಉಡುಪಿಯಲ್ಲಿ ಕೂಡ ಫ್ಲೈಓವರ್ ನಿರ್ಮಾಣ ಆಗಿದೆ, ಅಂಡರ್ ಪಾಸ್ ಕೂಡ ಓಪನ್ ಮಾಡಿದ್ದಾರೆ. ಇದರಿಂದ ಜನರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಉಡುಪಿ ಇತ್ತೀಚೆಗೆ ಬಹಳ ವೇಗವಾಗಿ ಬೆಳವಣಿಗೆ ಆಗ್ತಿರುವಂಥ ಒಂದು ನಗರ. ಇಂಥ ನಗರಗಳಲ್ಲಿ ಹಾದು ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ ಅದನ್ನು ವೈಜ್ಞಾನಿಕವಾಗಿ ಮುಂದಿನ ಒಂದು 50 ಅಥವಾ 100 ವರ್ಷದ ಒಂದು ಯೋಜನೆಯನ್ನು ಇಟ್ಟುಕೊಂಡು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡುವುದು ಒಂದು ವೈಜ್ಞಾನಿಕವಾದಂತಹ ಸತ್ಯ. ಆದರೆ ನಮ್ಮ ಈ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಈ ಗುತ್ತಿಗೆದಾರರು ಅದಕ್ಕೆ ಸೂಕ್ತವಾದಂತಹ DPR ರಚನೆ ಮಾಡದೆ ಅವೈಜ್ಞಾನಿಕವಾಗಿ ರಚನೆ ಮಾಡ್ತಾ ಇರುವಂತದ್ದು ನಾವೆಲ್ಲ ಈ ಭಾಗದ ಕಡೆಗಳಲ್ಲಿ ನಾವು ಕಾಣುತ್ತೇವೆ. ಮುಖ್ಯವಾಗಿ ಅಂಬಲ್ಪಾಡಿ ಬೈಪಾಸ್, ಕಿನ್ನಿಮುಲ್ಕಿ, ಹಾಗೆ ಕರಾವಳಿ ಜಂಕ್ಷನ್ ಮತ್ತು ಸಂತಗಟ್ಟೆ, ಈ 4 ಕಡೆಗಳಲ್ಲಿ ಇದು ಭವಿಷ್ಯತ್ತಿನಲ್ಲಿ ಒಂದು ದೊಡ್ಡ ಅಪಘಾತ ಕೇಂದ್ರಗಳಾಗುವುದಕ್ಕೆ ಸಂಶಯ ಇಲ್ಲ. ಇನ್ನು ಸಂದೀಪ್ ಅವರೇ, ಈಗಾಗಲೇ ಅಲ್ಲಿ ಫ್ಲೈಓವರ್ ಅನ್ನ ಬಿಟ್ಟಿದ್ದಾರೆ, ಅಂಡರ್ ಪಾಸ್ ಕೂಡ ಬಿಟ್ಟಿರುವಂಥದ್ದು. ಇದರಿಂದ ವಾಹನ ಸವಾರರು ಪ್ರತಿನಿತ್ಯ ಕೂಡ ಪ್ರಾಬ್ಲಮ್ ಅನ್ನು ಅನುಭವಿಸ್ತಾ ಇರುವಂಥದ್ದು, ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಪ್ರತಿನಿತ್ಯ ಆಗ್ತಾ ಉಂಟು ಈಗ ಸಹ. ಅದು ಸರಿಯಾದ ವ್ಯವಸ್ಥೆ ಇಲ್ಲ ಅಲ್ಲಿ. ಟರ್ನ್ ಮಾಡಲಿಕ್ಕೆ ಆಗಲಿ, ಯಾವುದಾದ್ರೂ 2 ವೆಹಿಕಲ್ ಬಂದರೆ ಅದನ್ನು ಟರ್ನಿಂಗ್ ತಗೊಳ್ಳಿಕ್ಕೆ ಆಗಲಿ ಯಾವುದೇ ವ್ಯವಸ್ಥೆ ಇಲ್ಲ ಅಲ್ಲಿ. ಸ್ವಲ್ಪ ಕಂಜೆಸ್ಟೆಡ್ ಉಂಟು. ಮತ್ತು ಮಲ್ಪೆ ಕಡೆಗೆ ಹೋಗೋ ವೆಹಿಕಲ್ ಜಾಸ್ತಿ ಇರೋದರಿಂದ ಅಲ್ಲಿ ರೋಡ್ ಸಮೇತ ಸ್ವಲ್ಪ ಅಗರ ಕಿರಿದಾದ ರೋಡ್ ಅದು. ಅದನ್ನು ಸರಿ ಮಾಡಿದ ಮೇಲೆ ಸ್ವಲ್ಪ ಈಚೆದು ಸರಿಯಾಗುವುದು ಹೇಳಿ ನಮ್ಮ ಅನಿಸಿಕೆ. ಇನ್ನು ಕೃಷ್ಣ ಅಂಚನ್ ಅವರೇ, ಸಾಧಾರಣ ಒಂದು 6-7 ವರ್ಷದಿಂದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆಗ್ತಾ ಇದೆ. ಇನ್ನೂ ಕೂಡ ಆಗಿರುವಂತಹ ಕಾಮಗಾರಿಯು ಕೂಡ ಅವೈಜ್ಞಾನಿಕತೆಯಿಂದ ಆಗಿರುವಂತದ್ದು, ಅವೈಜ್ಞಾನಿಕ ಮತ್ತು ಅರೆಬರೆವಾಗಿ ಪೂರ್ತಿಯಾಗಿ ಅವರು ಮಾಡಲಿಲ್ಲ, ಅರ್ಧಂಬರ್ಧ ಮಾಡ್ತಾ ಇದ್ದಾರೆ. ಒಂದು ಸರ್ವಿಸ್ ರೋಡ್ ಆಗಲಿ ಅಥವಾ ಇವನ ಮಲ್ಪೆ ಕರಾವಳಿ ಜಂಕ್ಷನ್ ನಿಂದ ರೈಟ್ ಆಗಿ ಅಲ್ಲಿಂದ ಕಲ್ಯಾಣಪುರ, ಕೆಮ್ಮಣ್ಣು, ಕುಂದಾಪುರ ಆ ಕಡೆ ಬಹಳಷ್ಟು ವಾಹನಗಳು ಸಂಚರಿಸುವಂತಹ ಒಂದು ಮಾರ್ಗ. ಉಡುಪಿಯಿಂದ ಹೋಗುವಂತದ್ದು ಸಾಕಷ್ಟು ವಾಹನಗಳು ಆ ಮಾರ್ಗವಾಗಿ ಸಂಚರಿಸಬೇಕು. ಅಲ್ಲಿ ಪ್ರಾಯಶಃ ಆ ಒಂದು ಇದನ್ನು ಕ್ಯಾಟಲ್ ಪಾಸ್ ರೀತಿಯಲ್ಲಿ ರಚನೆ ಮಾಡಿದ್ದಾರೆ. ಅಲ್ಲಿ ಪಿಲ್ಲರ್ ಹಾಕಿ ರಾಷ್ಟ್ರೀಯ ಹೆದ್ದಾರಿಯನ್ನು ಫ್ಲೈಓವರ್ ಅನ್ನು ರಚನೆ ಮಾಡಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಉಡುಪಿಯಿಂದ ಹೋಗುವಂತ ವಾಹನಗಳಿಗೆ ಲೆಫ್ಟ್ ಸೈಡ್ ನಲ್ಲಿ ಬರುವಂತ ವಾಹನವನ್ನು ನೋಡಿಕೊಳ್ಬೇಕು, ಹಾಗೆ ಮಲ್ಪೆಯಿಂದ ಬರುವಂತ ವಾಹನಗಳನ್ನು ಕೂಡ ನೋಡಿಕೊಳ್ಬೇಕು. ಈ 2 ವೀಲರ್ಸ್ಗಳು, ರಿಕ್ಷಾಗಳು, ಹಾಗೆ ಯಾವುದು ಮಲ್ಪೆಯಿಂದ ಬರುವಂತಹ ಏನು ಅಸಂಖ್ಯಾತ ವಾಹನಗಳು. ಮಲ್ಪೆ ಒಂದು ದೊಡ್ಡ ಮೀನುಗಾರಿಕಾ ಬಂದರ, ಸಾಕಷ್ಟು ವಾಹನಗಳು ಸಂಚರಿಸುವಂಥ ಒಂದು ಮಾರ್ಗ. ಹಾಗೆ ಇಲ್ಲಿಂದ ಉಡುಪಿಯಿಂದ ಕುಂದಾಪುರ ಕಡೆಗೆ, ಬ್ರಹ್ಮಾವರ ಕಡೆಗೆ, ಪೇತ್ರಿ ಕಡೆಗೆ, ಹಾಗೆ ಪೆರಡೂರು ಕಡೆಗೆ, ಹಾಗೆ ಕೆಮ್ಮಣ್ಣು ಮತ್ತು ಕಲ್ಯಾಣಪುರ ಕಡೆಗೆ ಸಾಕಷ್ಟು ನಮ್ಮ ಸಿಟಿ ಬಸ್ಗಳು ಸಂಚರಿಸ್ತವೆ. ಹಾಗೆ ಸರ್ವಿಸ್ ಬಸ್ಗಳು ಸಂಚರಿಸ್ತವೆ, ಎಕ್ಸ್ಪ್ರೆಸ್ ಬಸ್ಗಳು ಸಂಚರಿಸ್ತವೆ. ಅವುಗಳನ್ನು ಟರ್ನ್ ತಗೊಳ್ಳಿಕ್ಕೆ ಅಲ್ಲಿ ಬಹಳ ಒಂದು ಪರದಾಡುವಂಥ ಒಂದು ಸ್ಥಿತಿ ನಿರ್ಮಾಣವಾಗಿ ಪ್ರತಿನಿತ್ಯ ಈಗಾಗಲೇ ಅದನ್ನು ಬಿಟ್ಟು ಒಂದು 2-3 ದಿವಸ ಆಯಿತು. ಈ 2-3 ದಿವಸದಲ್ಲಿ ಪ್ರತಿನಿತ್ಯ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಸಂದೀಪ್ ಅವರೇ, ಈಗ
ಮಲ್ಪೆ ಅನ್ನುವಂತ ಹೇಳೋದು ಮೀನುಗಾರಿಕೆ ಪ್ರದೇಶ, ನಮ್ಮ ಕರಾವಳಿಯ ದೊಡ್ಡ ಮಟ್ಟದ ಆದಾಯ ಬರುವಂತಹ ಪ್ರದೇಶ ಇದು. ಅಲ್ಲಿ ತುಂಬಾ ಒಂದು ಘನ ವಾಹನಗಳು ತಿರುಗಾಡ್ತೇವೆ. ಇಂತಹ ಒಂದು ಅವೈಜ್ಞಾನಿಕ ಅಂತ ಕೂಡಿದಂತಹ ಅಂಡರ್ ಪಾಸ್ದಿಂದ ಅಲ್ಲಿ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತ? ಅಲ್ಲ, ಈಗಾಗಲೇ ತೊಂದರೆ ಈಗ 2 ದಿನ ಆಯಿತು ಬಿಟ್ಟು, 2-3 ದಿನ ತೊಂದರೆ ಆಗ್ತಾ ಉಂಟು. ಅದು ಯಾರು ಅದನ್ನು ಅಷ್ಟು ಗಮನಕ್ಕೆ ತಗೊಳ್ಳಿಲ್ಲ ಇಷ್ಟ ತನಕ. ಅದು ಮಾಡುವಾಗ ಸಂಪೂರ್ಣ ಅವೈಜ್ಞಾನಿಕತೆಯಲ್ಲಿ ಉಂಟು ಅದು. ಇನ್ನು ಯಾವ ರೀತಿ ಮಾಡ್ತಾರೆ ಹೇಳಿ ಇನ್ನು ಅವರ ಇಂಜಿನಿಯರ್ನವರಿಗೆ ಅವರು ಹೇಳಬೇಕು ಅದನ್ನು. ಇಲ್ಲದಿದ್ದರೆ ಅಪಘಾತ ಆಗೋದು ಗ್ಯಾರಂಟಿ, ಅದರಲ್ಲಿ ಏನೆರಡು ಮಾತಿಲ್ಲ. ಮತ್ತು ಟರ್ನಿಂಗ್ ಈ ಕರಾವಳಿ ಸೈಡಿಂದ ಹೋಗುವಾಗ ಕಲ್ಯಾಣಪುರ, ಸಂತೆಕಟ್ಟೆ ಆ ಸೈಡ್ ಹೋಗುವುದರಲ್ಲಿ ಎಲ್ಲ ತೊಂದರೆ, ಸುಮಾರು ತೊಂದರೆ. ಎಸ್ ಕೃಷ್ಣ ಅಂಚನ್ ಅವರೇ, ಇನ್ನು ಕರಾವಳಿಯಲ್ಲಿ ಈಗ ಮಲ್ಪೆ ಬೀಚ್ಗೆ ಬರೋರು ಕೂಡ ಟೂರಿಸ್ಟ್ಗಳು ಬರ್ತಾರೆ, ದೊಡ್ಡ ದೊಡ್ಡ ವಾಹನಗಳಲ್ಲಿ ಬಸ್ಸಲ್ಲಿ ಬರ್ತಾರೆ. ಅವರಿಗೂ ಕೂಡ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತ? ಒಂದು ಅವರ ಇಲ್ಲಿ ನಾವು ಸಿಟಿ ಬಸ್ಗಳಾಗಲಿ ಅಥವಾ ಎಕ್ಸ್ಪ್ರೆಸ್ಗಳಾಗಲಿ ಅವು ಒಂದು ಸೀಮಿತ ಗಾತ್ರದಾಗಿರ್ತದೆ. ಈ ಕೆಲವು ಟೂರಿಸ್ಟ್ ಬಸ್ಗಳು ಲಾಂಗ್ ಬಸ್ಗಳಾಗಿದ್ದು ಅವುಗಳನ್ನು ಟರ್ನ್ ಮಾಡಲಿಕ್ಕೆ ಅಲ್ಲಿ ಅಸಾಧ್ಯವಾದಂಥ ಒಂದು ಸ್ಥಿತಿ ಇದೆ. ಅವರಿಗೆ ಲೆಫ್ಟ್ ತಗೊಳ್ಳಿಕ್ಕೂ ರೈಟ್ ತಗೊಳ್ಳಿಕ್ಕೂ ಅಲ್ಲಿ ಕಷ್ಟ, ಹಾಗೆ ನೇರ ಪಾಸ್ ಆಗಲಿಕ್ಕೂ ಕೂಡ ಅಲ್ಲಿ ಕಷ್ಟ ಆಗಿದೆ. ಯಾಕೆಂದರೆ ಇದು ಡಬಲ್ ವೇ ಇದೆ ಮಲ್ಪೆ. ಅದನ್ನು ಇನ್ನು ಈಗಾಗಲೇ ಅದನ್ನ ರಚನೆಗೆ ಸರ್ಕಾರ ಮುಂದಾಗಿದೆ. ಅದು ರಚನೆ ಆದ ನಂತರ ಸ್ವಲ್ಪ ಏನೋ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು, ಆದರೆ ಈಗ ಅದು ಖಂಡಿತ ಅಸಾಧ್ಯವಾದಂಥ ಒಂದು ಸ್ಥಿತಿ. ಇನ್ನು ಮಲ್ಪೆ ಮತ್ತು ಉಡುಪಿ ಮಣಿಪಾಲ್ ಇವೆಲ್ಲವೂ ಕೂಡ ರಾಜ್ಯ ಹೆದ್ದಾರಿ ಇದ್ದದ್ದು ರಾಷ್ಟ್ರೀಯ ಹೆದ್ದಾರಿ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಆದ್ಮೇಲೆ ವಾಹನ ದಟ್ಟಣೆ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇರ್ತದೆ. ಇದರಿಂದ ಯಾವ್ಯಾವ ರೀತಿಯಾದಂತಹ ತೊಂದರೆ ಆಗಬಹುದು? ಒಂದು, ನಮ್ಮ ಮಂಗಳೂರಿನಿಂದ ನಮ್ಮ ರಾಷ್ಟ್ರೀಯ ಹೆದ್ದಾರಿ 66 ಅದು ದೊಡ್ಡ ಒಂದು ರಾಷ್ಟ್ರೀಯ ಹೆದ್ದಾರಿ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಹಾದು ಹೋಗುವಂತ ಒಂದು ರಾಷ್ಟ್ರೀಯ ದೊಡ್ಡ ಹೆದ್ದಾರಿ. ಅದ್ರ ಜೊತೆಗೆ ಮಲ್ಪೆ ಮೊಳಕಾಲ್ಮೂರು ಅದನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮೇಜರ್ ರಾಷ್ಟ್ರೀಯ ಹೆದ್ದಾರಿಯನ್ನು ಈ ಮೇಲೆ ಬಿಟ್ಟು ಚಿಕ್ಕ ರಾಷ್ಟ್ರೀಯ ಹೆದ್ದಾರಿಯನ್ನು ಕೆಳಗಿಂದ ಬಿಟ್ಟಿದ್ದಾರೆ. ಖಂಡಿತವಾಗಿ ಇದು ಅಪಘಾತಕ್ಕೆ ಖಂಡಿತವಾಗಿ ಕಾರಣ ಆಗ್ತದೆ. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಕೂಡ ವಾಹನಗಳು ಬರ್ತಾ ಇದೆ. ಖಂಡಿತ ಸಾಕಷ್ಟು ಟೂ ವೀಲರ್ಸ್ಗಳು, ರಿಕ್ಷಾ, ಕಾರ್ಗಳು. ಯಾಕಂದ್ರೆ ಈ ಅಭಿವೃದ್ಧಿ ಮತ್ತು ಈ ವಾಹನಗಳ ಸಂಖ್ಯೆ ಅದನ್ನು ಒಂದಕ್ಕೊಂದು ಹೊಂದಿಕೊಂಡಿದೆ. ಇನ್ನು ಸಂದೀಪ್ ಅವರೇ, ಇನ್ನು ಸಾಕಷ್ಟು ಪ್ರಮಾಣದಲ್ಲಿ ಪ್ರತಿನಿತ್ಯ ಕೂಡ ವಾಹನ ಹೋಗ್ತಾ ಇದೆ, ವಾಹನ ಸವಾರರು ಕೂಡ ಹೋಗ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾದ್ರೆ, ಗಮನಿಸ್ತಾ ಹೋದಾಗೆ ಕೆಲವೊಂದು ಮಹಿಳೆಯರು ಕೂಡ ವಾಹನವನ್ನು ಓಡಿಸಿಕೊಳ್ಳುವಂಥ ಸಂದರ್ಭದಲ್ಲಿ, ಈಗ ಉಡುಪಿಯಿಂದ ಅಥವಾ ಮಲ್ಪೆಗೆ ಬರುವಾಗ ಅಥವಾ ಉಡುಪಿಯಿಂದ ಕುಂದಾಪುರಕ್ಕೆ ಹೋದಾಗ ಬಸ್ಗಳು ಟರ್ನ್ ಆಗ್ತವೆ. ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಅಪಘಾತ ಸಂಭವಿಸಬಹುದು ಅಂತ? ಅಪಘಾತ ಸಂಭವಿಸಿದ ಗ್ಯಾರಂಟಿಯಲ್ಲಿ ಟರ್ನಿಂಗ್ ಪಾಯಿಂಟಲ್ಲಿ ಒಂದು, ಮತ್ತು ಈ ಸರ್ವಿಸ್ ರೋಡನ್ನು ಸ್ವಲ್ಪ ಅಗಲ ಕಿರಿದಾದ ರಸ್ತೆ ಆಗಿದೆ. ಸುಮಾರು ಕರಾವಳಿ ಹೋಟೆಲಿಂದ ಒಂದು ಅರ್ಧ ಕಿಲೋಮೀಟರ್ವರೆಗೆ ಇರುವುದು ಕೇವಲ. ಅದು ಅಗಲ ಆಗಬೇಕು ಒಂದು ಸರ್ವಿಸ್ ರೋಡು. ಅದು ಸಿಟಿಗೆ ಅನ್ವಯಿಸ್ತದೆ, ಸಿಟಿಗೆ ಬರುವವರಿಗೆ. 2 ಕಡೆ ಸಹ ಹಾಗೆ. ಇನ್ನು ಈಚೆ ಟರ್ನಿಂಗ್ ಕರಾವಳಿಯಿಂದ ಉಡುಪಿ ಕಡೆಗೆ ಬರುವಲ್ಲಿ ಸರ್ವಿಸ್ ರೋಡ್ ಇಲ್ಲ, ಸೀಮಿತ ಪ್ರದೇಶಕ್ಕೆ ಮಾತ್ರ ಸರ್ವಿಸ್ ರೋಡ್ ಉಂಟದು. ಸರ್ವಿಸ್ ರೋಡ್ ಸ್ವಲ್ಪ ಜಾಸ್ತಿ ಆಗಬೇಕು. ಇದ್ರ ಬಗ್ಗೆ ಮಾತಾಡೋದಾದ್ರೆ, ಸರ್ವಿಸ್ ರಸ್ತೆಯ ಬಗ್ಗೆ ಕೂಡ ಕೆಲವೊಂದು ಕಡೆ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಇನ್ನೂ ಕೆಲವೊಂದು ಕಡೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗೆ ಕೆಲವೊಂದು ಕಡೆ ಸರ್ವಿಸ್ ರಸ್ತೆ ಆಗ್ಲಿಲ್ಲ, ಸರ್ವಿಸ್ ರಸ್ತೆಗೆ ಹೊಂದಿಕೊಂಡಿರುವಂತ ರಾಷ್ಟ್ರೀಯ ಹೆದ್ದಾರಿ ಕೂಡ ಆಗ್ತಾ ಇಲ್ಲ. ಕಾರಣ ಸ್ವಲ್ಪ ನೋಡೋಕೆ ಹೋದ್ರೆ ಎಲ್ಲೋ ಒಂದು ಬಲವಾದ ಕೈ ಇದೆಯಾ ಅಥವಾ ಲಾಬಿಯಿಂದ ಕೆಲಸವನ್ನ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು. ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ನಗರ ವ್ಯಾಪ್ತಿಯಲ್ಲಿ ಸರ್ವಿಸ್ ರಸ್ತೆಗಳು ಅಗತ್ಯ ಬೇಕೇ ಬೇಕು. ಯಾಕೆಂದ್ರೆ ನಗರದಿಂದ ಹೊರ ಹೋಗುವಂತ ವೆಹಿಕಲ್ಗಳು ಅದನ್ನು ನೇರವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಕನೆಕ್ಟ್ ಮಾಡಲಿಕ್ಕೆ ಅಸಾಧ್ಯ. ಯಾಕೆಂದ್ರೆ ರಾಷ್ಟ್ರೀಯ ಹೆದ್ದಾರಿ ಎಲ್ಲಾ ಕಡೆಗಳಲ್ಲಿ ಅದಕ್ಕೆ ಕನೆಕ್ಷನ್ ಕೊಡುವುದಿಲ್ಲ. ಅದರಿಂದ ಈ ಸರ್ವಿಸ್ ರಸ್ತೆಗಳು ನಗರ ವ್ಯಾಪ್ತಿಯಲ್ಲಿ ಸರ್ವಿಸ್ ರಸ್ತೆಗಳನ್ನು ಖಂಡಿತವಾಗಿ ಅವರು ಮಾಡಲೇಬೇಕು. ಅದನ್ನು ಮಾಡದೆ ಅಲ್ಪ ಸ್ವಲ್ಪ ಚಿಕ್ಕದಾಗಿ ಇಲ್ಲಿ ಕರಾವಳಿಯಲ್ಲಿ ಒಂದು ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಸರ್ವಿಸ್ ರಸ್ತೆ ಮಾಡಿದ್ದಾರೆ. ಮತ್ತೆ ಆ ಸರ್ವಿಸ್ ರಸ್ತೆಯಲ್ಲಿ ಎಲ್ಲಿ ಹೋಗುದು? ಅವರು ನೇರವಾಗಿ ಹೈವೇಗೆ ಕನೆಕ್ಟ್ ಆಗ್ತಾರೆ. ಅಲ್ಲಿ ಅಪಘಾತ ಖಂಡಿತವಾಗಿ ಆಗ್ತದೆ. ಇನ್ನು ಸ್ವಲ್ಪ ಗಮನಿಸ್ತಾ ಹೋದಾಗೆ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಆಗ್ತಾ ಇದೆ, ಅಪೂರ್ಣ ವ್ಯವಸ್ಥೆಯಲ್ಲಿ ಆಗ್ತಾ ಇದೆ, ಒಂದು ಅವೈಜ್ಞಾನಿಕತೆಯಿಂದ ಆಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ನಾವು ಗಮನಿಸ್ತಾ ಹೋದಾಗೆ ಸಾಕಷ್ಟು ಅಪಘಾತಗಳು ಆಗ್ತಾ ಇದೆ, ಆಕ್ಸಿಡೆಂಟ್ಗಳು ಆಗ್ತಾ ಇದೆ, ಅದೆಷ್ಟೋ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದಾವೆ. ಇದಕ್ಕೆ ಯಾರು ಕಾರಣ ಹಾಗಾದ್ರೆ? ಅದಕ್ಕೆ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿಯವರೇ ಕಾರಣ. ಅದು ಮತ್ತೆ DPR ಸರಿ ಇಲ್ಲದೆ ಮಾಡಿ ಅಂಥದ್ದು ಒಂದು. ಮತ್ತು ರಸ್ತೆ ತುಂಬ ಅಗಲ ಕಡಿಮೆ ಉಂಟು, ಒಂದು ಸರ್ವಿಸ್ ರೋಡ್ ಇಲ್ಲ,
ಸಾಕಷ್ಟಿಲ್ಲ. ಇನ್ನೊಂದು ಸಂತೆಕಟ್ಟೆಯಲ್ಲಿ ಮೇಜರ್ ಅಂದರೆ ಅಲ್ಲಿಯ ಸಂತೆ ಮಾರ್ಕೆಟ್ ಅದು ಇದೆಲ್ಲ ಒಂದೇ ಕಡೆ ಇರುವುದರಿಂದ ಅದು ಭಾಳ ತೊಂದರೆ ಅಲ್ಲಿ ಸಂತೆಕಟ್ಟೆಯಲ್ಲಿ ಅಂತೂ. ಸರ್, ನಿಮ್ಮ ಪ್ರಕಾರ ಈಗ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆಗಿದೆ, ಅಪೂರ್ಣ ವ್ಯವಸ್ಥೆಯಲ್ಲಿ ಆಗ್ತಾ ಇದೆ, ಇದರಿಂದ ಅಪಘಾತಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಈ ಅಪಘಾತಗಳಿಗೆ ಕಾರಣ ಯಾರು ಹಾಕ್ತಾರೆ ಅಂತ? ಕಾರಣ, ನಾವು ರಾಷ್ಟ್ರೀಯ ಹೆದ್ದಾರಿ ರಚನೆ ಮಾಡುವಾಗ, ರಾಷ್ಟ್ರೀಯ ಹೆದ್ದಾರಿಯನ್ನು ಅಗಲ ಮಾಡುವಾಗ ಅದನ್ನು ಈ ಸಿಟಿ ವ್ಯಾಪ್ತಿಯಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು. ಸಿಟಿಯಿಂದ ಹೊರ ಹೋಗುವಂಥ ಸಾಕಷ್ಟು ವಾಹನಗಳಿರ್ತವೆ. ಇಂಥ ಸಂದರ್ಭದಲ್ಲಿ ನಮ್ಮ ಒಂದು ಅಭಿಪ್ರಾಯ ಅಂದರೆ ಖಂಡಿತವಾಗಿ ರಾಷ್ಟ್ರೀಯ ಹೆದ್ದಾರಿಯ ಒಂದು ಉತ್ತಮವಾದಂಥ DPR ರಚನೆ ಮಾಡಿ ಕಿನ್ನಿಮುಲ್ಕಿಯಿಂದ ಸಂತಗಟ್ಟೆಯವರೆಗೆ ಫ್ಲೈಓವರ್ ಕೊಡಬೇಕಿತ್ತು. ಆ ಫ್ಲೈಓವರ್ ಕೊಟ್ಟಿದ್ರೆ ಈ ರೀತಿಯ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾ ಇತ್ತು. ಅದೊಂದು 100 ಅಥವಾ 50 ವರ್ಷದ ಒಂದು ಟಾರ್ಗೆಟ್ ಆಗ್ತಿತ್ತು. ಅಭಿವೃದ್ಧಿಯ ಒಂದು ಸಂಕೇತ. ಅಭಿವೃದ್ಧಿ ಆಗ್ತಾ ಹೋಗುವಾಗ ಇಂಥ ಈ ಸಮಸ್ಯೆಗಳು ಬಂದಾಗ ಅದನ್ನು ಮತ್ತೆ ನಾವು ಚೇಂಜ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಅದನ್ನು ಮಾಡುವಾಗಲೇ ನಾವು ಪಿಲ್ಲರ್ ಹಾಕಿಕೊಂಡು ಅದನ್ನು ಫ್ಲೈಓವರ್ ಮಾಡಿದರೆ ಈ ಅನೇಕ ಕಡೆಗಳಲ್ಲಿ ಸಂಪರ್ಕ ರಸ್ತೆಗಳಿಗೆ ಕೂಡುವಲ್ಲಿ ಈ ಸಮಸ್ಯೆಗಳು ಖಂಡಿತವಾಗಿ ಬರ್ತಾ ಇರಲಿ. ಈಗ ಉದಾಹರಣೆ ಮಲ್ಪೆ, ಹಾಗೆ ಕಲ್ಯಾಣಪುರ, ಕೆಮ್ಮಣ್ಣು, ಅಲ್ಲಿಗ ಪ್ರತಿನಿತ್ಯ ಚಿಕ್ಕ ಪುಟ್ಟ ಅಪಘಾತಗಳು ಆಗ್ತಲೇ ಇವೆ ಸಂತಗಟ್ಟೆಯಲ್ಲಿ. ಯಾಕಂದರೆ ಹೆವಿ ಎಲ್ಲ ಕಡೆಗಳಿಂದ ಬರುವಂಥ ವಾಹನಗಳು, ಅದರ ಜೊತೆಗೆ ಈ ಪೆಡೆಸ್ಟ್ರಿಯನ್ಗಳು ನಡ್ಕೊಂಡು ಹೋಗುವವರಿಗೆ ಅಲ್ಲಿ ಬಹಳಷ್ಟು ತೊಂದರೆ. ಇತ್ತೀಚೆಗೆ ಮೊನ್ನೆ ಒಂದು ಅಪಘಾತ ಆಗಿತ್ತು. ಪಾಪ ಅವರು ಒಂದು ನಡ್ಕೊಂಡು ಆ ಬದಿಯಲ್ಲಿ ನಿಂತವರಿಗೆ ಒಂದು ಬೈಕ್ನ ಹೊಡೆದು ಅವರು ಈಗಲೂ ಆಸ್ಪತ್ರೆಯಲ್ಲಿದ್ದಾರೆ ಸಂತಗಟ್ಟೆಯಲ್ಲಿ. ಎಸ್ ವೀಕ್ಷಕರೇ, ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರುವಂಥದ್ದು ಇದು ಉಡುಪಿಯ ಕರಾವಳಿ ಜಂಕ್ಷನ್ನಲ್ಲಿ ವಾಹನ ದಟ್ಟಣೆ ಯಾವ ರೀತಿಯಾಗಿದೆ. ಇಲ್ಲಿ ನವಯುಗ ಕಂಪನಿಯವರು ಯಾವ ರೀತಿಯಾಗಿ ಒಂದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ತಾ ಇದ್ದೀರಾ. ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ತಿರುಗ್ತಾ ಇರ್ತವೆ ದಾರಿಯಲ್ಲಿ. ಇನ್ನು ಉಡುಪಿಯಿಂದ ಕುಂದಾಪುರಕ್ಕೆ ಬರುವಾಗ ಅಲ್ಲಿ ರೈಟ್ ಟರ್ನ್ ಅನ್ನು ತಗೊಳ್ಬೇಕಾಗಿರುತ್ತೆ. ಹೀಗಾಗಿ ಮಂಗಳೂರಿನಿಂದ ಅಥವಾ ಮಲ್ಪೆಗೆ ಬರುವಂತಹ ವೆಹಿಕಲ್ಸ್ಗಳಿಂದ ಅವು ಕೂಡ ತಿರುಗುವಂತಹ ಸಂದರ್ಭದಲ್ಲಿ 2 ವಾಹನಗಳ ಒಂದು ದಟ್ಟಣೆ ಕೂಡ ಆಗಿರುತ್ತೆ. ಇದರಿಂದಾಗಿ ಮೊನ್ನೆಯಷ್ಟೇ ಓಪನ್ ಆಗಿರುವಂತಹ ಈ ಒಂದು ಅಂಡರ್ ಪಾಸ್ ಏನಿದೆ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಹಾಗಾದರೆ ಸರ್, ನಿಮ್ಗೆ ಕೇಳ್ತೀನಿ, ಈಗ ಯಾವುದೇ ಒಂದು ಕಾಮಗಾರಿ ಆಗಿರಲಿ, ಒಬ್ಬ ಇಂಜಿನಿಯರ್ ಅಂತ ಇರ್ತಾನೆ. ಯಾವುದೇ ಒಂದು ಕಾಮಗಾರಿ ಮಾಡಬೇಕಿದ್ರೆ ಮೊದಲು ಒಂದು ಕ್ಲೀನ್ ಆಗಿರುವಂತಹ ಪಿಕ್ಚರನ್ನು ತಯಾರು ಮಾಡಬೇಕಾಗುತ್ತೆ. ಯಾವುದೇ ಒಬ್ಬ ಇಂಜಿನಿಯರ್ಸ್ ಆಗಿದೆ, ಯಾವುದೇ ಒಂದು ಮನೆ ಪ್ಲಾನಿಂಗ್ ಅನ್ನು ಕೂಡ ಒಂದು ಮೊದಲಿಗೆ ಒಂದು ಪಿಕ್ಚರ್ ಅನ್ನು ತೆಗಿಬೇಕಾಗುತ್ತೆ. ಈ ರೀತಿ ಮಾಡಿದ್ರೆ ಈ ರೀತಿ ಆಗ್ತದಾ, ಅಥವಾ ಈ ರೀತಿ ಮಾಡಿದ್ರೆ ಜನಗಳಿಗೆ ತೊಂದರೆ ಆಗ್ತದಾ, ಈ ರೀತಿ ಮಾಡಿದ್ರೆ ವಾಹನಗಳಿಗೆ ಸುಲಭವಾಗ್ತದ ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಇಂಜಿನಿಯರ್ಸ್ಗಳು ಏನ್ ಪ್ಲಾನ್ ಮಾಡಿದ್ರು? ಅದು ನವಯುಗದವರ ಹತ್ರವೇ ಕೇಳಬೇಕು. ಅವ್ರು ಮಾಡುವಾಗ ಈ ಡೆವಲಪಿಂಗ್ ಸಿಟಿ, ಇದು ಡೆವಲಪಿಂಗ್ ಸಿಟಿ, ಆಲ್ರೆಡಿ ಡೆವಲಪ್ ಆದದ್ದಲ್ಲ, ಫಾಸ್ಟ್ ಡೆವಲಪಿಂಗ್ ಸಿಟಿ ಇದು. ಇಲ್ಲಿ ಮಾಡುವಾಗ ಇಲ್ಲಿಯ ಒಂದು ಅಭಿವೃದ್ಧಿ ಯಾವ ಗತಿಯಲ್ಲಿ ಹೋಗ್ತಾ ಇದೆ, ಮುಖ್ಯವಾಗಿ ನಮ್ಮ ಮಲ್ಪೆ ಬಂದರ ಇದೆ, ಮೀನುಗಾರಿಕಾ ಬಂದರ ಇದೆ, ಅದ್ರ ಜೊತೆಗೆ ಕೆಲವು ಕೈಗಾರಿಕೆಗಳಿವೆ. ಈ ಕೈಗಾರಿಕೆಗಳಿಗೆ ಒಂದು ಅವಕಾಶ ಇರುವಂತಹ ಒಂದು ಸ್ಥಳ ಉಡುಪಿ. ಇಂಥ ಸ್ಥಳದಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಚನೆ ಮಾಡುವಾಗ ಅದನ್ನು ಸರಿಯಾದ ರೀತಿಯಲ್ಲಿ ದೂರಗಾಮಿ ಒಂದು ಚಿಂತನೆ ಮಾಡಿಕೊಂಡು ರಾಷ್ಟ್ರೀಯ ಹೆದ್ದಾರಿ ರಚನೆ ಮಾಡಬೇಕಿತ್ತು. ಅದು ಯಾವುದನ್ನು ಮಾಡದೆ ಸಿಂಪಲ್ ಆಗಿ ಒಂದು ರಸ್ತೆಯನ್ನು ಅಗಲೀಕರಣ ಮಾಡ್ತಾ ಹೋಗಿದ್ದಾರೆ. ಅಗಲೀಕರಣ ಅಷ್ಟೇ ಮಾಡಿದ್ದೆ ವಿನಃ ಇಂಥ ಅಪಘಾತಗಳಾಗ್ತವೆ ಅಥವಾ ಜನರಿಗೆ ತೊಂದರೆ ಆಗ್ತದೆ, ವಾಹನ ಚಾಲಕರಿಗೆ ಸಮಸ್ಯೆ ಆಗ್ತದೆ, ಅಪಘಾತಗಳಾಗ್ತವೆ, ಇದು ಯಾವ ಚಿಂತನೆಯನ್ನು ಅವ್ರು ಮಾಡಿ. ಇನ್ನು ಸಂದೀಪ್ ಅವರೇ, ಹಾಗಾದ್ರೆ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಒಬ್ಬ ಇಂಜಿನಿಯರ್ಸ್ ಆದವನು ಕರೆಕ್ಟ್ ಆಗಿರುವಂತಹ ಪ್ಲಾನ್ ಅನ್ನು ಮಾಡಬೇಕಾಗತ್ತೆ, ಅಥವಾ ಇಂಜಿನಿಯರ್ನೇ ಸರಿ ಇಲ್ಲಿದ್ದಾಗ ಅದಕ್ಕಿಂತ ಮೇಲಿನ ಅಧಿಕಾರಿ ಒಬ್ಬ ತಿಳಿ ಹೇಳಿ ಮಾಡಬೇಕಾಗಿರುವಂಥದ್ದು. ಹಾಗಾದ್ರೆ ಈ ಕೆಲಸ ಆಗಿಲ್ವಾ ಇಲ್ಲಿ ಅಂತ? ಇಲ್ಲಿ ಅದು ಕೆಲಸ ಆಗಲಿಲ್ಲ. ಒಂದನೇದಾಗಿ ಇದ್ದ ಜಾಗವನ್ನೇ ಬಳಸಿಕೊಂಡು ರಸ್ತೆ ಮಾಡಿದ್ದಾರೆ. ಇದ್ದ ಜಾಗವನ್ನೇ, ಏನು ಹೊಸತ್ತೇನು ಮಾಡಲಿಲ್ಲ. ಅಲ್ಲಿ ಜಾಗ ಇದು ಎನ್ಕ್ರೋಚ್ಮೆಂಟ್ ಏನು ಮಾಡಿ ಅದೇ ತೆಗೆಯದೆ ಮಾಡಲಿಲ್ಲ. ಅದನ್ನು ಹಾಗೇ ಉಂಟು. ಅದು ಉಳಿದದೆಲ್ಲ ಹಾಗೆ ಉಂಟು ಅಷ್ಟೇ. ಅದೇ ಸ್ವಲ್ಪ ಅಗಲ ಮಾಡ್ತಿದ್ರೆ ಈ ಸಮಸ್ಯೆಯೂ ಕೂಡ ಸ್ವಲ್ಪ ಕಡಿಮೆ ಇರ್ತಿತ್ತು ಅಂತ ಅನಿಸ್ತದೆ. ಇನ್ನು ರಾಜ್ಯ ಹೆದ್ದಾರಿ ವಿಷಯಕ್ಕೆ ಬಂದ್ರೆ, ಕೆಲವೊಂದು ಕಡೆ ರಾಜ್ಯ ಹೆದ್ದಾರಿ ವ್ಯವಸ್ಥೆ ಕೂಡ ಸರಿಯಾಗಿ ಆಗ್ಲಿಲ್ಲ. ಇನ್ನು ಕೆಲವೊಬ್ರು ಹೇಳುವ ಪ್ರಕಾರ, ಕೆಲವೊಂದು ಮೂಲಗಳಿಂದ ಬಂದಂತಹ ವರದಿಯ ಪ್ರಕಾರ, ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಕೆಲವೊಂದು ಹೋಟೆಲ್ಸ್ಗಳಿರ್ತವೆ, ಅಂಗಡಿಗಳಿರ್ತವೆ. ಅಲ್ಲಿ ಅಗಲೀಕರಣ ಅಥವಾ ರೋಡ್ ಸ್ವಲ್ಪ ಜಾಸ್ತಿ ತಗೊಳ್ತಾ ಹೋದ್ರೆ ಅವರ ಹೋಟೆಲ್ಗಳಿಗೂ ಕೂಡ ಹಾನಿ ಆಗ್ತದೆ, ಅವರ ಹೋಟೆಲ್ಗಳು ಹೋಗ್ತವೆ. ಹೀಗಾಗಿ ಯಾರೊಬ್ರು ಸರ್ವೆಗೆ ಅಥವಾ ಬಂದವಾಗ ಅವರ ಕೈ ಬಿಸಿ ಮಾಡುವಂತಹ ಕೆಲಸವನ್ನ ಮಾಡಿ ಈ ರೀತಿಯಾಗಿ ಮಾಡಿದ್ರ ಅನ್ನುವಂಥದ್ದು. ಸರ್, ಇದಕ್ಕೆ ಮಾಡಿರಬಹುದು. ಯಾಕೆಂದ್ರೆ ಕೆಲವು ಕಡೆಗಳಲ್ಲಿ ಅಂತ ಒಂದು ಚಿತ್ರಣ ಸಿಗ್ತಾ ಇದೆ.
ಮತ್ತು ಸರ್ವಿಸ್ ರಸ್ತೆ ಅಗತ್ಯ. ಸಿಟಿ ವ್ಯಾಪ್ತಿಯಲ್ಲಿ ಸರ್ವಿಸ್ ರಸ್ತೆಯನ್ನು ಅವ್ರು ಮಾಡಲೇಬೇಕಿತ್ತು. ಸಿಟಿ ಎಲ್ಲಿವರೆಗೆ ವ್ಯಾಪ್ತಿ ಇದೆ ಅಲ್ಲಿವರೆಗೆ ಮಾಡಲೇಬೇಕಿತ್ತು. ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಎಲ್ಲಿಂದ ಎಂಡ್ ಆಗ್ತದೆ ಅಲ್ಲಿವರೆಗೆ ಅವ್ರು ಮಾಡಲೇಬೇಕು. ಎಲ್ಲ ಕಡೆಗಳಲ್ಲಿ ಹಾಗೆ ಮಾಡ್ತಾರೆ. ಇಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಸರ್ವಿಸ್ ರಸ್ತೆಯನ್ನು ಮಾಡಿದ್ದಾರೆ. ಅದರಿಂದ ಎಲ್ಲಿ ಹೋಗ್ಲಿಕ್ಕೂ ಆಗೋದಿಲ್ಲ. ಅದರಲ್ಲಿ ಸರ್ವಿಸ್ ಏನು ಸಿಟಿಯ ಒಳಗಿನ ಕೆಲವು ವಾಹನಗಳು ಸರ್ವಿಸ್ ರಸ್ತೆಯಲ್ಲಿ ಹೋದರೆ ಈ ವಾಹನಗಳ ದಟ್ಟಣೆ ಅದು ಸ್ಪ್ರೆಡ್ ಆಗುತ್ತದೆ. ಅದರಿಂದ ಅಪಘಾತಕ್ಕೆ ಆಗುವುದಕ್ಕೆ ಅದು ಸ್ವಲ್ಪ. ಸರ್, ಇನ್ನೊಂದು ಗಮನಿಸಬೇಕು, ಸಾಧಾರಣ ಒಂದು 4-5 ವರ್ಷದಿಂದ, ಒಂದು 6-7 ವರ್ಷದಿಂದ ರಾಷ್ಟ್ರೀಯ ಕಾಮಗಾರಿ, ಹೆದ್ದಾರಿ ಕಾಮಗಾರಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇಷ್ಟು ಟೈಮನ್ನು ತಗೊಂಡು ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ಒಂದು ಹೆದ್ದಾರಿಯನ್ನು ಮಾಡದೇ ಇದ್ರೆ ಜನರಿಗೆ ಯಾವ ರೀತಿಯಾದಂತಹ ಕಷ್ಟವಾಗಬಹುದು ಅಂತ? ಜನರಿಗೆ ಕಷ್ಟ ಆಗ್ತದೆ. ಯಾಕೆಂದ್ರೆ ನಾವು ಅನುಭವಿಸಿದ್ದೇವೆ, ನಾವು ಬಸ್ಸಿನವರು ಅನುಭವಿಸಿದ್ದೇವೆ. ಆ ಮಲ್ಪೆ ಒಂದು ಸರ್ವಿಸ್ ರಸ್ತೆ, ಇದು ಅದರ ಆ ಬೈಪಾಸ್ ರಸ್ತೆಯನ್ನು ಸರಿಯಾಗಿ ಮಾಡದೆ ನಮ್ಮ ಬಸ್ಗಳನ್ನು ಅವರು ಸುತ್ತು ಹಾಕಿಸಿ ನಮಗೆ ಏನು ದಿವಸಕ್ಕೆ ಈಗ ನಮ್ಮ ಯಾವುದೇ ನಾವು ಡೀಸೆಲ್ಗೆ ಹಣ ಕೊಟ್ಟರು ಕೂಡ ಅದೊಂದು ರಾಷ್ಟ್ರೀಯ ಒಂದು ವೇಸ್ಟ್ ಅದು. ಆ ವೇಸ್ಟ್ಗೆ ಅವರು ಕಾರಣರಾಗಿದೆ. ನಾವು ಒಂದು 3-4 ವರ್ಷಗಳಿಂದ ನಾವು ಇಡೀ ನಾವು ಒಂದು 3-4 ಕಿಲೋಮೀಟರ್ ನಾವು ಸುತ್ತು ಬರಬೇಕಿತ್ತು. ಈಗೇನೋ ಎಲ್ಲ ಒತ್ತಡ ಹಾಕಿ ಅವರು ಒಂದು ಸ್ವಲ್ಪ ಫಾಸ್ಟ್ ಆಗಿ ಮಾಡಿದ್ರು. ಇಲ್ದಿದ್ರೆ ಅದನ್ನು ಕೂಡ ಮಾಡ್ತಾ ಇರಲಿಲ್ಲ. ಈಗ ಅದನ್ನು ಕಂಪ್ಲೀಟ್ ಮಾಡಿದ್ರಿಂದ ನಮಗೆ ಒಂದು ದಿವಸಕ್ಕೆ ಕನಿಷ್ಠ ಒಂದು 5-6 ಲೀಟರ್ ಡೀಸೆಲ್ ಉಳಿತಾಯ ಆಗ್ತದೆ. ಹಾಗಾದ್ರೆ ಯಾವುದೇ ಒಂದು ಪಿಕ್ಚರ್ ಇಲ್ಲದೆ ಅಥವಾ ಯಾವುದೋ ಒಂದು ನಿಯಮ ಅಥವಾ ಯಾವುದೋ ಒಂದು ಪ್ಲಾನ್ ಇಲ್ಲದೆ ಕೆಲಸವನ್ನ ಅಥವಾ ಕಾಮಗಾರಿಯನ್ನು ಮಾಡಿದ್ರ ಅಂತ ಸಂದೀಪ್ ಅವರು? ಮಾಡಿರ್ಬೋದು. ಅದು ಆಗಿ 5-6 ವರ್ಷ ತನಕ ಹಾಗೆ ಉಂಟು. ಈಗ ರೆಡಿ ಆದದ್ದು 6 ವರ್ಷ ಹಿಂದೆ ಅದನ್ನು DPR ಎಲ್ಲ ರೆಡಿ ಮಾಡಿದ್ದಾರೆ. ಅದು ಯಾವ ರೀತಿ ಮಾಡಿದ್ದಾರೆ ನಾವು ನೋಡಲಿಲ್ಲ, ಅದು ನಮಗೂ ಗೊತ್ತಿಲ್ಲ. ಅದು ಸರ್ವಿಸ್ ರೋಡ್ಗೆ ಖಾಲಿ ಕೇವಲ 36 ಕಿಲೋಮೀಟರ್ ತನಕ ಮಾತ್ರ ಬೋತ್ ಸೈಡ್, 2 ಸೈಡ್ ಬಿಡುವುದು ಹೇಳಿ ಅದು ಹೇಳಿದ್ದಾರೆ. ಆದರೆ ಅದು ಬಿಡಲಿಲ್ಲ ಅಷ್ಟು. ಈಗ ಈಗಾಗಲೇ ಹೇಳಿರುವ ಹಾಗೆ ಈಗ ಅಲ್ಲಿ ತಗೊಂಡಂತಹ ಜಾಗವು ಕೂಡ ಕಡಿಮೆ ಇದೆ, ಅಲ್ಲಿ ಬೆಳೆಸಿರುವಂತಹ ಜಾಗ ಕೂಡ ಕಡಿಮೆ ಇದೆ ಅನ್ನುವಂಥದ್ದು. ಇನ್ನೊಂದು ಕಡೆ ಯೋಚನೆ ಮಾಡಬೇಕು ಹೋದರೆ ಅವರು ಏನೋ ಬಳಕೆ ಮಾಡಬೇಕು ಅಂತ ಇದ್ದಾರೆ, ಆದರೆ ಯಾವುದೋ ಒಂದು ಹಿಂದಿನದಿಂದ ಕೈ ಚಳಕದಿಂದ ಅವರಿಗೆ ಜಾಗ ಸಿಗದೇ ಇರುವಂಥದ್ದು, ಇದರಿಂದ ಕೂಡ ಅವರು ಕೂಡ ತೊಂದರೆಯನ್ನು ಅನುಭವಿಸಿರ್ಬೋದಲ್ವಾ? ಅದು ಹಾಗೆ ಇರ್ಬೋದು. ಯಾಕೆಂದರೆ ಕೆಲವು ಕಡೆಗಳಲ್ಲಿ ಆ ರೀತಿ ಈ ರಸ್ತೆಗಳ ಟರ್ನಿಗೆ ನಿಜವಾಗಿ ರಾಷ್ಟ್ರೀಯ ಹೆದ್ದಾರಿಗಳು ನೇರವಾಗಿ ಒಂದು ಕನಿಷ್ಠ ಒಂದು ಕಿಲೋಮೀಟರ್ ನೇರವಾಗಿ ಕಾಣಬೇಕು. ಅದು ರಾಷ್ಟ್ರೀಯ ಹೆದ್ದಾರಿಯ ಒಂದು ನಿಯಮ. ಕೆಲವು ಕಡೆಗಳು ಆ ರೀತಿ ಮಾಡಲಿಲ್ಲ. S ಆಕಾರ, ಕೆಲವಲ್ಲಿ U ಆಕಾರ ಎಲ್ಲ ಮಾಡಿದ್ದಾರೆ. ಅದರಲ್ಲಿ ಯಾವ ಕಾರಣ ಎಂಬುದು ಅದು ರಾಷ್ಟ್ರೀಯ ಹೆದ್ದಾರಿಯ ನಿರ್ಮಾಪಕರಿಗೆ ಗೊತ್ತಿರ್ಬೋದು. ಸರ್, ನೀವೀಗ ವಾಹನವನ್ನ ಚಾಲನೆಯನ್ನು ಮಾಡುವಾಗ ಈ ರಾಷ್ಟ್ರೀಯ ಹೆದ್ದಾರಿಯನ್ನ ನೋಡಿದವಾಗ ನಿಮಗೆ ಏನನ್ಸುತ್ತೆ ಅಂತ? ರಾಷ್ಟ್ರೀಯ ಹೆದ್ದಾರಿ ರಚನೆ ಮಾಡಿದ್ದು ಹಿಂದೆ ಇದ್ದಂಥ ರಾಷ್ಟ್ರೀಯ ಹೆದ್ದಾರಿಗಿಂತ ಉತ್ತಮವಾಗಿ ರಚನೆ ಮಾಡಿದ್ದಾರೆ. ಅದರ ಬಗ್ಗೆ ಇದಿಲ್ಲ. ಅದರ ಮೇಂಟೆನೆನ್ಸ್ ಎಲ್ಲ ಸಾಧಾರಣ ಮಾಡ್ತಾ ಇದ್ದಾರೆ. ಚಲಾವಣೆಗೆ ಈಗ ಇಂತಹ ಕೆಲವು ಕಡೆಗಳಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಜಂಕ್ಷನ್ಗಳಿರುವಂಥ ಕಡೆಗಳಲ್ಲಿ ಈಗ ನಾವು ಇಲ್ಲಿಂದ ಕುಂದಾಪುರ ಕಡೆಗೆ ಹೋಗುವಾಗಲೂ ಎಲ್ಲ ಕಡೆಗಳಲ್ಲಿ ಈ ರೀತಿಯ ಕೆಲವು ಅವೈಜ್ಞಾನಿಕವಾದಂಥ ಒಂದು ಇದನ್ನು ರಚನೆ ಮಾಡಿದ್ದಾರೆ. ಎಸ್ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಈ ಉಡುಪಿಯ ಕರಾವಳಿ ಜಂಕ್ಷನ್ ಏನಿದೆ, ಇಲ್ಲಿ ಒಂದು ಅವೈಜ್ಞಾನಿಕತೆಯಿಂದ ಫ್ಲೈಓವರ್ ನಿರ್ಮಾಣ ಮಾಡಿರುವಂಥದ್ದು. ಇಲ್ಲಿ ಅಂಡರ್ ಪಾಸ್ ಕೂಡ ನೀವು ದೃಶ್ಯಾವಳಿಯಲ್ಲಿ ನೋಡಿದ್ದೀರಾ, ಯಾವ ರೀತಿಯಾಗಿ ಅಂಡರ್ ಪಾಸ್ ಅನ್ನ ನಿರ್ಮಿಸಿದ್ದಾರೆ ಅಂತ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡಿಸ್ಕಸ್ ಅನ್ನ ಮಾಡ್ತೇನೆ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಬಳಿಕ ಫ್ಲೈಓವರ್ ಚಟಾಪಟಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ನಾನು ಮಾತಾಡ್ತಾ ಇದ್ದೆ, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸಾಧಾರಣ 7-8 ವರ್ಷದಿಂದ ಆಗ್ತಾ ಇದೆ. ಆದರೆ ಸುವ್ಯವಸ್ಥಿತ ರೀತಿಯಲ್ಲಿ ಅವ್ಯವಸ್ಥಿತವಾಗಿ ಆಗ್ತಾ ಇದೆ. ಇದರಿಂದ ಸಾರ್ವಜನಿಕರು ಕೂಡ ಪರದಾಡುವಂತಾಗಿದೆ. ನಿತ್ಯ ಸವಾರರು ಕೂಡ ಒಂದು ಪರದಾಡ್ತಾ ಇದ್ದಾರೆ. ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇರ್ಬೋದು. ಉಡುಪಿಯ ಕರಾವಳಿ ಜಂಕ್ಷನ್ ಏನಿದೆ, ಅಲ್ಲಿ ಒಂದು ಅವೈಜ್ಞಾನಿಕ ರೀತಿಯಲ್ಲಿ ಫ್ಲೈಓವರನ್ನು ನಿರ್ಮಾಣ ಮಾಡಿ ಒಂದು ಅಂಡರ್ ಪಾಸ್ ಕೂಡ ಅವೈಜ್ಞಾನಿಕತೆಯಿಂದ ಕೂಡಿರುವಂಥದ್ದು. ಇದರಿಂದ ಮೊನ್ನೆ ತಾನೇ ಅದನ್ನು ಬಿಟ್ಟಿರುವಂಥದ್ದು. ಹೀಗಾಗಿ ತುಂಬ ಕಿಲೋಮೀಟರ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಿದೆ.
ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ಸ್ಕ್ರೀನ್ ಕೆಳಗೆ ನಮ್ಮ ನಂಬರ್ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹೇಳ್ಕೊಳ್ಬೋದು. ಎಸ್ ಸರ್, ಕೃಷ್ಣ ಅವರ ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಈಗಾಗಲೇ ನೀವು ಕೂಡ ವಾಹನ ಸವಾರರು. ಇನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಲ್ಲಿ ಒಂದು ಅಂಡರ್ ಪಾಸ್ ಅಥವಾ ಫ್ಲೈಓವರ್ ಬೇಕು ಅಲ್ಲಿ ನಿರ್ಮಿಸದೇ ಇರುವಂಥದ್ದು, ಇನ್ನು ಕೆಲವೊಂದು ಕಡೆ ನೋಡ್ತಾ ಹೋದರೆ ಬ್ಯಾರಿಕೇಡ್ಗಳನ್ನು ಎಲ್ಲೆಲ್ಲೋ ಹಾಕಿರುವಂಥದ್ದು, ಇದರಿಂದ ಯಾವ ರೀತಿಯಾಗಿ ತೊಂದರೆ ಆಗ್ತಿದೆ ಅಂತ? ಬ್ಯಾರಿಕೇಡ್ಗಳನ್ನು ಸಾಮಾನ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಲ್ಲಿ ಮಾತ್ರ ಯೂಸ್ ಮಾಡ್ತಾರೆ ಅಂತ ಕಾಣ್ತದೆ. ಅವೈಜ್ಞಾನಿಕತೆಯಿಂದ ಈ ರೀತಿ ಬ್ಯಾರಿಕೇಡ್ ಹಾಕುವಂತ ಅವಶ್ಯಕತೆ ಬಂದಿದೆ. ಇಲ್ಲಿದ್ರೆ ಬ್ಯಾರಿಕೇಡ್ ಹಾಕುವಂತ ಅವಶ್ಯಕತೆ ಇಲ್ಲ. ರಾಷ್ಟ್ರೀಯ ಹೆದ್ದಾರಿಗಳು ನೇರವಾಗಿರ್ತವೆ, ಅವುಗಳು ಹೋಗ್ತವೆ, ಅಲ್ಲಿ ಸಂಚರಿಸುವ ವಾಹನಗಳು ಹೋಗ್ತವೆ. ಇಲ್ಲಿ ಮಧ್ಯ ಮಧ್ಯದಲ್ಲಿ ಸಿಟಿ ಎಂಟ್ರಿ ಆಗುವಾಗ, ಸಿಟಿ ಪಾಸ್ ಆಗುವಾಗ ಅಲ್ಲಿ ಅವರು ವೈಜ್ಞಾನಿಕವಾಗಿ ಮಾಡಬೇಕಿತ್ತು, ಅದನ್ನು ಚಿಂತನೆ ಮಾಡಬೇಕಿತ್ತು ಅವರು. ಅದನ್ನು ಹೇಗೆ ಮಾಡಿದ್ರೆ ಈ ಸಮಸ್ಯೆಗಳು ಬರುವುದಿಲ್ಲ, ಅಪಘಾತಗಳಿಗೆ ಕಾರಣ ಆಗುವುದಿಲ್ಲ. ಈಗ ಇಲ್ಲಿ ಈ ಕರಾವಳಿಯಲ್ಲಿ ಅವರು ನಿಜವಾಗಿ ಅವರು ಪಿಲ್ಲರ್ ಹಾಕಿ ಓವರ್ ಪಾಸ್ ಮಾಡಬೇಕಿತ್ತು. ಪಿಲ್ಲರ್ ಹಾಕಿ ಮಾಡಿದರೆ ಸ್ವಲ್ಪ ಈ ಅಪಘಾತ ಅಥವಾ ಈ ಟ್ರಾಫಿಕ್ ಜಾಮ್ ಆಗುವುದು ಸ್ವಲ್ಪ ಕಡಿಮೆ ಆಗ್ತಿತ್ತು. ಯಾಕೆಂದ್ರೆ ಕರಾವಳಿಯಿಂದ ಉಡುಪಿ ಕಡೆಯಿಂದ ಹೋಗಿ ರೈಡ್ ತಗೊಳ್ಳುವವರಿಗೆ ಅಲ್ಲಿ ಲೆಫ್ಟಿನಿಂದ ಅಲ್ಲಿ ವಾಹನ ಬರುವುದು ಅವರಿಗೆ ಖಂಡಿತವಾಗಿ ಅವರಿಗೆ ಅರ್ಧ ಪಾಸ್ ಆಗುವವರಿಗೆ ಕಾಣೋದಿಲ್ಲ. ಅದ್ರ ಜೊತೆಗೆ ಅವರು ಮಲ್ಪೆಯಿಂದ ಬರುವಂಥ ವಾಹನಗಳನ್ನು ಕೂಡ ಗಮನಿಸಬೇಕಾಗ್ತದೆ. ಇದೆಲ್ಲ ಸಮಸ್ಯೆಗಳಿಗೆ ಅವರು ಅಲ್ಲಿ ಬ್ರೇಕ್ ಹಾಕುವುದು, ಇನ್ನೊಬ್ಬ ವಾಹನ ಇನ್ನು ಈಗ ಒಂದೆರಡು ದಿವಸದಲ್ಲಿ ಅಲ್ಲ ಅಪಘಾತಕ್ಕೆ ಖಂಡಿತವಾಗಿ ಅಲ್ಲಿ ಆಹ್ವಾನ ಆಗ್ತದೆ. ಸಂದೀಪ್ ಅವರೇ, ಹಾಗಾದ್ರೆ ಕೆಲವೊಂದು ರಾಜ್ಯ ಹೆದ್ದಾರಿಗಳಲ್ಲಿ ಬ್ಯಾರಿಕೇಡ್ ಹಾಕೋದು ಓಕೆ, ನಾವು ಒಪ್ಕೊಳ್ತೇವೆ, ಟರ್ನಿಂಗ್ ಇರುತ್ತೆ ಅಥವಾ ಹಂಪ್ಸ್ಗಳಿರ್ತವೆ ಅಥವಾ ಇನ್ನೊಂದೇನೇ ಇರುತ್ತೆ, ಬ್ಯಾರಿಕೇಡನ್ನು ಹಾಕ್ತಾರೆ. ಇದು ರಾಷ್ಟ್ರೀಯ ಹೆದ್ದಾರಿಗೂ ಕೂಡ ಬ್ಯಾರಿಕೇಡ್ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅಲ್ಲ, ರಾಷ್ಟ್ರೀಯ ಹೆದ್ದಾರಿಗೆ ಹಾಕ್ಲಿಕ್ಕೆ ಇಲ್ಲ, ಹಾಕಿದ್ದಾರೆ. ಅಂದ್ರೆ ಅವೈಜ್ಞಾನಿಕತೆ ಇರುವುದರಿಂದ ಅದನ್ನು ಹಾಕಿದ್ದಾರೆ. ಕಡ್ಪಾಡಿ, ನೀವು ಕಡ್ಪಾಡಿಯಲ್ಲಿ ನೋಡಿರ್ಬೋದು, ಕಡ್ಪಾಡಿಯಲ್ಲಂತೂ ದಿನಾ ಬ್ಲಾಕ್, ದಿನ ಅಪಘಾತ ಏನಾದರೂ ಒಂದು ಇರ್ತದೆ ಅಲ್ಲಿ. ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಹೇಳಿ ಇನ್ನು ಅವರು ಚರ್ಚೆಯಲ್ಲಿ ಇದ್ದಾರೆ. ಅದು ಯಾರ ಹತ್ರ ಮಾತಾಡೋ ಗೊತ್ತಿಲ್ಲ, ಈಗ ಮಾತಾಡಿದಾರಂತೆ ಅಲ್ಲಿ ಲೋಕಲ್ಸ್ ಎಲ್ಲ ನಾವು ಕೇಳುವಾಗ. ಹಾಗಾಗಿ ಮತ್ತೆ ನಮಗೆ ಬಸ್ಸಿನವರಿಗಂತೂ ಈ ಟೈಮಿಂಗ್ ಅನ್ನು ಕವರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅಲ್ಲಲ್ಲಿ ಬ್ಲಾಕ್ ಇರುವುದರಿಂದ. ಹಾಗಾಗಿ ಇನ್ನು ಈ ಟೈಮಿಂಗ್ಸ್ ಅಂತ ಬಂದ್ರೆ ನಿಮಗೂ ಕೂಡ ಕೆಲವೊಂದು ಟೈಮ್ ಅನ್ನು ಫಾಲೋ ಮಾಡಬೇಕಂತ ಇರುತ್ತೆ. ಸೊ ಈ ರೀತಿಯಾದಂತಹ ಸಮಸ್ಯೆಯಿಂದ ನಿಮಗೆ ಯಾವ ರೀತಿಯಾದಂತಹ ತೊಂದರೆ ಆಗ್ತಾ ಇದೆ? ಸರ್ಕಾರ, ನಮ್ಮ ಸಾರಿಗೆ ಇಲಾಖೆ ನಮಗೆ ಅನುಮತಿ, ಬಸ್ಸಿಗೆ ಅನುಮತಿ ಕೊಡುವಾಗ ಅದಕ್ಕೆ ಟೈಮಿಂಗ್ ಲಿಸ್ಟ್ ಕೊಡುತ್ತೆ. ಇಂತಿಷ್ಟು ಟೈಮ್ನಲ್ಲಿ ಆ ಬಸ್ಸ ಇಂಥ ಒಂದು ಕಿಲೋಮೀಟರ್ಗೆ 3 ನಿಮಿಷ ಕೊಟ್ಟಿದ್ದಾರೆ ನಮಗೆ ಸಿಟಿಗೆ. ಆ 3 ನಿಮಿಷದಲ್ಲಿ ನಾವು ಇದನ್ನು ಪಾಸ್ ಆಗಬೇಕು, ಇಲ್ಲದಿದ್ರೆ ನಮಗೆ ಇನ್ನೊಂದು ಸ್ಟ್ಯಾಂಡ್ ಸಿಕ್ಕುವುದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಬ್ಲಾಕ್ ಆಗುವಾಗ ಡ್ರೈವರ್ಸ್, ಕಂಡಕ್ಟರ್ಸ್ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಟ್ರಿಪ್ ಕಟ್ ಆಗ್ತದೆ, ಜನರಿಗೆ ತೊಂದರೆ ಆಗ್ತದೆ. ಇಂಥದ್ದೆಲ್ಲ ಸಮಸ್ಯೆಗಳು ಸಾಕಷ್ಟು ಆಗ್ತದೆ. ಈ ಟೈಮಿಂಗ್ಸ್ ಬಗ್ಗೆ ಮಾತಾಡೋದಾದ್ರೆ ಕೆಲವೊಂದು ಹೊರ ರಾಜ್ಯದಿಂದ ಬಂದಿರ್ತಾರೆ ಅಥವಾ ಯಾರೋ ಒಬ್ರು ಇಲ್ಲಿನವರೇ ಲೋಕಲ್ಸ್ಗಳು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇರ್ತಾರೆ. ಅವರಿಗೆ ಟ್ರಾಫಿಕ್ ಜಾಮ್ ಆಗುವಂಥ ಸಂದರ್ಭದಲ್ಲಿ ಎಷ್ಟೋ ನಿಮಿಷ ವೆಯ್ಟ್ ಮಾಡಿರ್ತಾರೆ, ಗಂಟೆಗಟ್ಟಲೆ ವೆಯ್ಟ್ ಮಾಡಿರ್ತಾರೆ. ತದನಂತರ ಏನು ವಾಹನ ರಚನೆ ಕಡಿಮೆ ಆಗ್ತದೆ, ಹೋಗ್ತಾರೆ, ಅವರ ಸ್ಪೀಡ್ ಕೂಡ ಜಾಸ್ತಿ ಆಗಿದೆ, ಇದರಿಂದ ಅಪಘಾತ ಆಗುವಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಅಪಘಾತಕ್ಕೆ ಅದೇ ಕಾರಣ ಆಗ್ತದೆ. ನಮ್ಮ ಏನು ಇಲ್ಲಿ ಟೈಮ್ ವೇಸ್ಟ್ ಆಗ್ತದೆ ಅದನ್ನು ಕವರ್ ಮಾಡಲಿಕ್ಕೆ ಕೆಲವರು ಇವನ ನಮ್ಮ ಬಸ್ಸಿನವರು ಆಗ್ಬೋದು ಅಥವಾ ಖಾಸಗಿ ವಾಹನದವರು ಆಗಿರ್ಬೋದು. ಆ ಟೈಮ್ ಮೇಕಪ್ ಮಾಡಲಿಕ್ಕೆ ಅವರು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬೋದು, ಅದು ಅಪಘಾತಕ್ಕೆ ಖಂಡಿತವಾಗಿ ಕಾರಣ ಆಗ್ತದೆ. ಯಾಕೆಂದ್ರೆ ವಾಹನ ಚಲಾವಣೆ ಮಾಡುವವರಿಗೆ ಮೆಂಟಲ್ ಪೀಸ್ ಇರಬೇಕು. ಟ್ರಾಫಿಕ್ ಜಾಮ್ ಆದ ಕೂಡಲೇ ಕಿರಿಕಿರಿ ಆಗ್ತದೆ. ಕಿರಿಕಿರಿ ಆದಾಗ ಅವರ ಟೆನ್ಷನ್, ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ. ಎಸ್ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಅಮ್ಮೆಯಿಂದ ಗಂಗಾಧರ್. ಹೇಳಿ ಸರ್. ಪ್ರತಿಯೊಂದು ಇಂಜಿನಿಯರಿಂದ ಫಾಲ್ಟ್ ಆಗ್ತಿದೆ. ಹೇಗೆ ಆಗ್ತಿದೆ ಅಂದ್ರೆ ಅವರು ವೆಂಚದಲ್ಲಿ ಇಂಜಿನಿಯರ್ ಆಗುದು, ಮೆಮೊರಿ ಇಲ್ಲ, ಲೆಂಚದಲ್ಲಿ ಮಾತ್ರ ವಿಷಯ ಗೊತ್ತಿಲ್ಲ ಏನಂತ. ಅಂದ್ರೆ ಸಿವಿಲ್ ಇಂಜಿನಿಯರ್ ಆಗ್ತಾರೆ, ಅನುಭವಿ ಮೇಸಿನವರಿಗೆ ಜಾಸ್ತಿ ಇದೆ ಅನುಭವ. ಇವರಿಗೆ ಈ ಮೀಟರ್ ಲೆಕ್ಕದಲ್ಲಿ ಅಳತೆ ಮಾಡಬೇಕು, ಅವರು ಕನ್ನಡದಲ್ಲಿ ಮಾಡ್ತಾರೆ. ಈ ಕಾಲದಲ್ಲಿ ಆಗುದು ಇಂಜಿನಿಯರ್ ಆಗಿ ಮಾತ್ರ. ಯಾವುದು ಸಿಸ್ಟಮ್ ಸರಿ ಇಲ್ಲ, ಯಾವುದು ಕೆಲಸ ಆಗ್ಲಿ ಇಂಜಿನಿಯರ್ ಪ್ಲಾನ್ ಯಾವುದ್ರಲ್ಲಿ ಸರಿ ಇಲ್ಲ. ಅಂದ್ರೆ ಅವರು ಮೂಲತ್ತ ಬರುವುದು ಕಲಿಯುವುದರಲ್ಲಿ ಇಂಪ್ರೆಸ್ ಅಲ್ಲಿ ಮಾತ್ರ 10 ಲಕ್ಷ 15 ಲಕ್ಷ ಹಣ ಕೊಟ್ಟು ಅಲ್ಲಿ ಪಾಸ್ ಮಾಡುದು. ಒಂದು ಪ್ರೈವೇಟ್ ಶಾಲೆ,
ರಾಜ್ಯದಲ್ಲಿ ಎಲ್ಲ ಅನಾಹುತ ಇನ್ನೂ ಆಗ್ಲಿಕ್ಕೆ ಇದೆ, ಇದಲ್ಲ ಹ್ಮ್ ಇನ್ನು ಎಷ್ಟು ಅನಾಹುತ ಆಗ್ಲಿಕ್ಕಿಲ್ಲ. ಹ್ಮ್ 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 ಡಾಕ್ಟರ್ಗಳು, ಇಂಜಿನಿಯರ್ಗಳು ಹ್ಮ್ ಅನಾಹುತ ಆಗ್ಲಿಕ್ಕೆ ಇನ್ನು ಅವರೇ ಸಾಕ್ಷಿ. ಹಾಗಾದ್ರೆ ಸರ್ ಇದರಿಂದ ಸಮಸ್ಯೆನೇ ಎದುರಿಸ್ತಿರುವಂತದ್ದು ಸಾರ್ವಜನಿಕರಲ್ವಾ? ಹೌದೌದು, ಏನು ಮಾಡ್ಲಿಕ್ಕೆ ಆಗ್ತದೆ ಸಾರ್ವಜನಿಕ? ಹ್ಮ್ 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 ಬಡವರು, ಸಾರ್ವಜನಿಕರು ಅಂದ್ರೆ ಬಡವರು, ಹ್ಮ್ 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 ಇಂಜಿನಿಯರ್ ಡಾಕ್ಟರ್ ಅಂದ್ರೆ ಶ್ರೀಮಂತರು. ಹ್ಮ್ 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 ಇದನ್ನ ಏನು ಮಾಡ್ಲಿಕ್ಕೆ ಆಗ್ತದೆ? ಯಾರಿಗೆ ಇದು ಮಾಡ್ಲಿಕ್ಕೆ ಆಗ್ತದೆ? ಹ್ಮ್ 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 ಸರ್, ಈಗ ಏನಂದ್ರೆ ಈಗ ಫ್ಲೈಓವರ್ ಒಂದು ಅವೈಜ್ಞಾನಿಕತೆಯಿಂದ ನಿರ್ಮಾಣ ಮಾಡಿರುವಂತದ್ದು ಪ್ರತ್ಯಕ್ಷವಾಗಿ ನಮಗೆ ಕಣ್ಣಿಗೆ ತೋರ್ತದೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ? ಅದೇ ಎಲ್ಲ ತೋರ್ತಿದೆ, ಹ್ಮ್ ಆದ್ರೆ ಏನ್ ಮಾಡುದು, ಯಾರಿಗೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಹಣದಿಂದ ಎಲ್ಲ ಆಗುದು, ಎಲ್ಲ ಯಾವುದಕ್ಕೂ ಹಣ ಬೇಕು. ಹ್ಮ್ ಹ್ಮ್ ಹಣದಿದ್ರೆ ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಬಡವನು ಮೆಮೊರಿ ಇದ್ರೆ ಆ ಸ್ಟೇಜ್ಗೆ ಬಂದಾಗ್ತದೆ. ಇಂಜಿನಿಯರ್ ಆಗ್ತದೆ, ಬ್ಯಾಂಕಿನ ಸಾಲ ಸಿಗ್ತದೆ, ಅಂದ್ರೆ ಮಾತ್ರ ಡಾಕ್ಟರ್ ಆಗಿ ಮೆಮೊರಿ ಇರ್ತದೆ. ಅವರು ಡಾಕ್ಟರ್ ಇದು ಮಾಡ್ಲಿಕ್ಕೆ ಯಾವ್ದಾದ್ರು ಆಗ್ತದೆ? ಹ್ಮ್ 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 ಆಗುದಿಲ್ಲ. ಹ್ಮ್ 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 ಓಕೆ. ಏನಾಗ್ತಾನೆ, ಈಗ ಸರ್ಕಾರದಿಂದ ಹಣ ಸಿಗ್ತದೆ, ಹ್ಮ್ ಹ್ಮ್ ಅದನ್ನ ಬ್ಯಾಂಕ್ ಲೋನಿಂದ ಇದು ಮಾಡ್ತಾನೆ. ಡಾಕ್ಟರ್ ಲೈನ್ ನಲ್ಲಿ ಬಡವನು ಆಗಿದ್ದಾನ? ಹ್ಮ್ 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 ಆಗ್ಲಿಲ್ಲ ಎಷ್ಟವರೆಗೆ. ಹ್ಮ್ ಮುಂಚೆ ಇರ್ಲಿಲ್ಲ. ಇಂಜಿನಿಯರು ಶ್ರೀಮಂತರು ಮಾತ್ರ, ಹಣ ಇದ್ರೆ ಮಾತ್ರ. ಮೆಮೊರಿ ಇಲ್ಲ, ಹ್ಮ್ 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 ಮೆಮೊರಿ ಇಲ್ಲ. ಅವನು ಮಾಡಿದ್ದು ಮಾತ್ರ ಸರಿ. ಹ್ಮ್ ಹ್ಮ್ ಬಿದ್ರೆ ಹೋಗ್ತದೆ, ಹ್ಮ್ ಹ್ಮ್ ಓಕೆ. ಸತ್ರ ಹೋಗ್ತದೆ ಹ್ಮ್ ಹ್ಮ್ ಡಾಕ್ಟರ್ ನಲ್ಲಿ, ಕೇಳಲಿಕ್ಕೆಲ್ಲ. ಹ್ಮ್ ಹ್ಮ್ ಅದರಿಂದ ಮಾತ್ರ ಓಕೆ ಓಕೆ ಸರ್. ಹೇಳಲಿಕ್ಕೆಲ್ಲ ಮಾಡ್ಲಿಕ್ಕೆಲ್ಲ ಇದು ಇಂಪ್ರೂವ್ಮೆಂಟ್ ಇಲ್ಲ. ಖಾಲಿ ನಾವು ಮಾತಾಡೋದು ಮಾತ್ರ, ಅವೆಲ್ಲ ನಾವು ಮಾತಾಡುದು ಇಷ್ಟೇ. ಓಕೆ ಸರ್, ಸ್ಪಂದನ ವಾಹಿನಿಗೆ ಕರೆ ಮಾಡೋದಕ್ಕೆ ಧನ್ಯವಾದ. ಎಸ್ ಸರ್, ಅವರು ಹೇಳಿರುವ ಪ್ರಕಾರ ಈಗ ಏನು ಇಂಜಿನಿಯರ್ಸ್ಗಳು ಆಗ್ತಾರೆ ಅವರು ಓದಿ ಇಂಜಿನಿಯರ್ಸ್ಗಳಾಗೋದಲ್ಲ, ಲಂಚವನ್ನು ಕೊಟ್ಟು ಇಂಜಿನಿಯರ್ಸ್ಗಳಾಗಿ ಇಲ್ಲಿ ನಮ್ಮ ಜೀವ ತಿಂತಾರೆ ಅಂತ. ಸರ್, ಇದಕ್ಕೇನು ಹೇಳ್ತೀರಾ? ಅದು ಇರ್ಬೋದು. ಯಾಕೆಂದರೆ ಈ ಸರ್ಕಾರಿ ಇಲಾಖೆಗಳಲ್ಲಿ ಇಂಜಿನಿಯರ್ ಆಗುವವರು ಪ್ರತಿಭೆಯಿಂದ ಬರ್ತಾರೆ ಎಂಬುದು 100% ಇಲ್ಲ. ಇಲ್ಲಿ ಬೇರೆ ಬೇರೆ ರೀತಿಯ ಇದು ಇರ್ಬೋದು. ಅವರು ಹೇಳಿದ ಹಾಗೆ ಹಣ ಕೊಟ್ಟ ಅಥವಾ ಬೇರೆ ಬೇರೆ ಏನು ವಶೀಲ ಅವರ ಮೇಲೆ ಪ್ರಭಾವ ಬೀರಿಯ ಅಂಥದ್ದು ಅವರು ಡಿಪಾರ್ಟ್ಮೆಂಟ್ ಸೇರಿಕೊಳ್ಳುತ್ತಾರೆ. ಪ್ರತಿಭೆಗೆ ಅವಕಾಶವನ್ನು ನಾವು ಹೆಚ್ಚು ಕಲ್ಪಿಸಬೇಕು. ಸರ್ಕಾರಿ ಉದ್ಯೋಗ, ಸರ್ಕಾರಿ ಇಲಾಖೆಗಳಲ್ಲಿ ಇಂಜಿನಿಯರ್ಸ್ ಅವರನ್ನು ಪ್ರತಿಭೆಯ ಆಧಾರದ ಮೂಲಕವೇ ಅವರನ್ನು ನೇಮಕ ಮಾಡಿದರೆ ಇಂಥ ಸಮಸ್ಯೆಗಳು ಬರುವುದಿಲ್ಲ. ಎಸ್ ಸಂದೀಪ್ ಅವರು ಹೇಳುವ ಪ್ರಕಾರ ಈಗ ಸಿವಿಲ್ ಇಂಜಿನಿಯರ್ಸ್ ಏನಿದ್ರೆ ಅವರು ಟ್ಯಾಲೆಂಟಿಂದ ಬರೋದಲ್ಲ, ಮಾರ್ಕ್ಸ್ ತೆಗೆದು ಬರೋದಲ್ಲ, ಹಣವನ್ನು ಕೊಟ್ಟು ಲಂಚವನ್ನು ಕೊಟ್ಟು ಪಾಸ್ ಆಗಿ ಮಾರ್ಕ್ಸ್ ಕಾರ್ಡನ್ನು ತಗೊಂಡು ಬಂದು ಈ ರೀತಿಯಾಗಿ ಕೆಲಸವನ್ನು ಸೇರಿಕೊಳ್ಳೋದಿಲ್ಲ. ಈ ರೀತಿಯಾದಂತಹ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದು ಇರ್ಬೋದು. ಟ್ಯಾಲೆಂಟಿಂದ ಬರಲಿಕ್ಕಿಲ್ಲ, ಇನ್ಫ್ಲುಯೆನ್ಸಿಂದ ಬಂದಿರ್ಬೋದು. ಸರ್ಕಾರ ಕೆಲಸಕ್ಕೆ ಇನ್ಫ್ಲುಯೆನ್ಸ್ ಜಾಸ್ತಿ ಇರ್ತದೆ ಕೆಲವೊಮ್ಮೆ, ಹಾಗೆ ಇನ್ಫ್ಲುಯೆನ್ಸಿಂದ ಬಂದಿರ್ಬೋದು. ಹಾಗಾಗಿ ಇಂಥ ಎಲ್ಲ ಅವೈಜ್ಞಾನಿಕ ಕೆಲವು ಅನುಭವ ಇಲ್ಲದೆ ಮಾಡುವಂಥದ್ದು, ಇನ್ನೊಂದು ಹೇಳಿದರು ಅನುಭವ ಇಲ್ಲದವರು ಮಾಡೋದು, ಅದು ಕೂಡ ಸರಿ. ಆದರೆ ಈ ಸಮಸ್ಯೆಯನ್ನು ನಮಗೆ ನಮ್ಮ ಉಡುಪಿದು ಒಂದು ಸಮಸ್ಯೆಯನ್ನು ಕೂಡಲೇ ಸಾಲ್ವ್ ಮಾಡಬೇಕು. ಇಂಥ ಈ ಫ್ಲೈಓವರ್ ಇದೆ ಮತ್ತು ರೋಡ್ನ ಅಗಲ ಅದೆಲ್ಲ, ಅದು ಫಸ್ಟ್. ಹಾಗಾಗಿ ಅದನ್ನು ಮೇನ್ ಮಾಡೋದ್ರಿಂದ ಈ ನಮ್ಮ ಸಮಸ್ಯೆಯನ್ನು ಸಾಲ್ವ್ ಮಾಡೋದು ಹೇಳಿ ಹಾಗೆ. ಇನ್ನು ಕೃಷ್ಣ ಅವರೇ, ಈಗ ಕರಾವಳಿಯಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಒಂದು ಕಡೆ ಮೀನು ಕಡೆ ಕೂಡ ಸ್ತಬ್ಧವಾಗಿರುವಂಥದ್ದು, ಮರಳುಗಾರಿಕೆಯು ಕೂಡ ನಿಂತಿರುವಂಥದ್ದು, ಇದೆಲ್ಲವೂ ಕೂಡ ಒಂದು ಹೊಡೆತ. ಆದರೆ ಕರಾವಳಿ ನಮ್ಮ ಉಡುಪಿ ಜಿಲ್ಲೆ ಅಭಿವೃದ್ಧಿ ಆಗ್ತಾ ಇರುವಂತಹ ಜಿಲ್ಲೆ ಆಗ್ತಿರೋದ್ರಿಂದ ಈಗ ಫ್ಲೈಓವರ್ ನಿರ್ಮಾಣ ಮಾಡಿರುವಂಥದ್ದು, ಅಂಡರ್ ಪಾಸ್ ನಿರ್ಮಾಣ ಮಾಡ್ತಿರೋದು ಜನರಿಗೆ ಇನ್ನೊಂದು ತಲೆನೋವಾಗಿ ಪರಿಣಮಿಸ್ತಾ ಇದೆ. ಇದೆಲ್ಲವನ್ನ ಗಮನಿಸ್ತಾ ಇದ್ದಾಗೆ ಜನರು ಯಾವ ರೀತಿಯಾಗಿ ತೊಂದರೆಯನ್ನು ಅನುಭವಿಸ್ತಿದ್ದಾನೆ ಅಂತ ನಿಮ್ಮ ಪ್ರಕಾರ? ಜನರಿಗೆ ನಿತ್ಯ ಸಮಸ್ಯೆ ಆಗಿದೆ. ಯಾಕೆಂದ್ರೆ ಈಗ ಇನ್ನೊಂದು ನಮ್ಮ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗಲಿಕ್ಕೆ ಕಾರಣ ಮರಳಿನ ಸಮಸ್ಯೆ. ಈ ಮರಳು ಲಾರಿಗಳು ಮತ್ತೆ ಸಂಚರಿಸಲಿಕ್ಕೆ ಪ್ರಾರಂಭಿಸಿದರೆ ಮತ್ತಷ್ಟು ದಟ್ಟಣೆ ಆಗ್ತದೆ. ಯಾಕೆಂದರೆ ಸಾಕಷ್ಟು ಈ ಕಾಮಗಾರಿಗಳು, ಅಭಿವೃದ್ಧಿ ಕಾಮಗಾರಿಗಳು ನಮ್ಮ ಈ ಜಿಲ್ಲೆಯಲ್ಲಿ ನಡೆಯುತ್ತಲೇ ಇದೆ. ಸಾಕಷ್ಟು ಈ ಮರಳು ಸಾಗಾಟ ವಾಹನಗಳು ಅಥವಾ ಅದಕ್ಕೆ ಪೂರಕವಾದಂಥ ಇತರ ಕಲ್ಲು ಅಥವಾ ಕಬ್ಬಿಣ ಇತ್ಯಾದಿ ಸಾಗಿಸುವ ವಾಹನಗಳು, ಅವುಗಳು ಕೂಡ ಈಗ ಸ್ವಲ್ಪ ಕಡಿಮೆ ಆಗಿವೆ ಮರಳಿನ ಸಮಸ್ಯೆಯಿಂದ. ಅದು ಮತ್ತೆ ಯಥಾಸ್ಥಿತಿಗೆ ಬಂದರೆ ಮತ್ತಷ್ಟು ವಾಹನ ದಟ್ಟಣೆ ಜಾಸ್ತಿ ಆಗ್ತದೆ. ಕರಾವಳಿ ಪ್ರಾಯಶಃ ಅಲ್ಲಿ ಸಂಚರಿಸಲಿಕ್ಕೆ ಅಸಾಧ್ಯವಾದಂಥ ಒಂದು ಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ಬೋದು. ಇನ್ನು ಮತ್ತೊಂದು ವಿಷಯ ಗಮನಿಸ್ತಾ ಹೋದಾಗೆ, ಈಗ ನವಯುಗ ಕಂಪನಿಯವರು ಏನಿದೆ ಕಾಮಗಾರಿನ ತಗೊಂಡಿದ್ದಾರೆ,
ಸಾಧಾರಣ ಹಲವಾರು ವರ್ಷದಿಂದ ಕಾಮಗಾರಿ ನಡೆಸ್ತಾ ಇದ್ದಾರೆ. ಇನ್ನು ಅಪೂರ್ಣ ವ್ಯವಸ್ಥೆಯಲ್ಲಿ ಆಗಿರುವಂಥದ್ದು ಯಾವುದು ಕೂಡ ಪೂರ್ಣ ವ್ಯವಸ್ಥೆಯಲ್ಲಿ ಆಗಿಲ್ಲ. ಇನ್ನೂ ಒಂದು ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಗಮನಿಸ್ತಾ ಹೋದರೆ ಕೆಲವೊಂದು ಕಡೆ ಟೋಲನ್ನು ತಗೊಳ್ಳುವಂತಹ ವಿಷಯ ಕೂಡ ಮಾತಾಡ್ತಾರೆ. ಒಂದು ಟೋಲನ್ನು ತಗೊಳ್ಳೋಕೆ ಒಂದು ನಿಯಮ ಇದೆ, 60 ಕಿಲೋಮೀಟರ್ ಅಥವಾ 90 ಕಿಲೋಮೀಟರ್ ಆದ್ಮೇಲೆ ಒಂದು ಟೋಲ್ ಗೇಟ್ ಇರಬೇಕು ಅಂತ. ಆದರೆ 60 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 4 ಟೋಲ್ ಗೇಟ್ ಅನ್ನು ನಿರ್ಮಿಸಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸಂದೀಪ್ ಅವರು? ಅದೇ ಟೋಲ್ ಗೇಟಿನ ಬಗ್ಗೆ ಹೋರಾಟ ನಡೀತಾ ಉಂಟು. ಸುರತ್ಕಲ್ಲಿದು ಒಂದು ಅದು ಆಯಿತು. ಇನ್ನು ನಮ್ಮ ಇಲ್ಲಿ ಈಗ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ. ನಮ್ಮ ಉಡುಪಿ ರಿಜಿಸ್ಟ್ರೇಷನ್ ವೆಹಿಕಲ್ ಮತ್ತು ಪ್ರೈವೇಟ್ ವೆಹಿಕಲ್ಗೆ, ಬಸ್ಸಿಗೆಲ್ಲ ಉಂಟು ತಗೊಳ್ತಿದ್ದಾರೆ. ಅದು ಯಾವ ರೀತಿ ಮಾಡ್ತಾರೆ ಹೇಳಿ ಇನ್ನೂ ಸರಿಯಾಗಿ ಹೇಳಲಿಲ್ಲ ಅವರು. 2-3 ಮೀಟಿಂಗ್ ಮಾಡಿದರು ಟೋಲ್ ಗೇಟ್ನ ಬಗ್ಗೆ. ಅದರ ಬಗ್ಗೆ ಏನು ಸಂಪೂರ್ಣ ಮಾಹಿತಿ ಇಲ್ಲ ನಮಗೆ ಈಗ. ಇನ್ನು ರಾಜ್ಯ ಹೆದ್ದಾರಿಗೂ ಕೂಡ ಟೋಲ್ ಗೇಟ್ ಅನ್ನ ತಗೊಂಡಿರುವಂಥದ್ದು ಎಲ್ಲರ ಗಮನಕ್ಕೆ ಕೂಡ ಬಂದಿದೆ. ಹಾಗಾದ್ರೆ ಇದಕ್ಕೆ ಏನು ಹೇಳ್ತೀರಾ? ಟೋಲ್ ಗೇಟ್ ನಾವು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ನಿಜವಾಗಿ ಸರ್ಕಾರವೇ ಮಾಡಬೇಕು. ಸರ್ಕಾರ ಈಗ BOT ಸ್ಕೀಮ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿಗಳನ್ನು ಕೆಲವು ನಿರ್ಮಾಣ ಮಾಡ್ತಾ ಇವೆ. ಅವರೇ ನಿರ್ಮಿಸುವುದು, ಅವರೇ ಅದರ ನಿರ್ವಹಣೆ ಮಾಡುವುದು ಮತ್ತು ಕ್ರಮೇಣ ಅದನ್ನು ಹಸ್ತಾಂತರಿಸುವಂಥ ಒಂದು ಕಾರ್ಯಕ್ರಮ. ಇನ್ನು ಜನರು ಹೇಳುವ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿ ಒಂದು ಪೂರ್ಣ ವ್ಯವಸ್ಥೆಯಲ್ಲಿ ಆಗದೆ ಟೋಲ್ ಅನ್ನ ಹೇಗೆ ತಗೊಳ್ತೀರಿ ಅನ್ನುವಂಥ ಅದು ಖಂಡಿತವಾಗಿ ತಪ್ಪು. ರಾಷ್ಟ್ರೀಯ ಹೆದ್ದಾರಿ 100% ಕ್ಲೀನ್ ಆದ ನಂತರ ಟೋಲ್ಗೆ ವ್ಯವಸ್ಥೆ ಮಾಡಬೇಕು. ಇದು ಒಂದು 60% ಆದ ನಂತರ ಒಂದು 40% ಬಾಕಿ ಇಟ್ಟುಕೊಂಡು ಅವರು ಟೋಲ್ ವಸೂಲು ಸ್ಟಾರ್ಟ್ ಮಾಡಿದ್ದಾರೆ. ಅದು ತಪ್ಪು. ಅದು ಆಗ ಟೋಲ್ ವ್ಯವಸ್ಥೆ ಸ್ಟಾರ್ಟ್ ಮಾಡಿದ ನಂತರ ಅವರು ನಿಧಾನವಾಗಿ ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಅವರಿಗೆ ಟೋಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವರ ಉದ್ದೇಶ ಹಣ ಗಳಿಸುವಂತದ್ದು. ಅದು ಫಿನಿಶ್ ಮಾಡಿಯೇ ತಗೊಳ್ಬೇಕಂತ ಅವರು ಒಂದು ತೀರ್ಮಾನ ಇದ್ರೆ ಈ ರೀತಿಯ ಒಂದು ಸಮಸ್ಯೆ ಆಗ್ತಿರ್ಲಿಲ್ಲ. ಹಾಗಾದ್ರೆ ಇದ್ರ ಬಗ್ಗೆ ಮುಖ್ಯವಾಗಿ ಮಾತಾಡೋದಾದ್ರೆ ಒಂದು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಮಾತಾಡಬಹುದು. ಹಾಗಾದ್ರೆ ಜನಪ್ರತಿನಿಧಿಗಳು ಯಾಕೆ ದನಿ ಎತ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂತ? ಟೋಲ್ನ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಶಾಸಕರು ರಘುಪತಿ ಭಟ್ರವರು ಮಾತಾಡಿದ್ದಾರೆ. ಬೆಂಗಳೂರಲ್ಲಿ ಮೀಟಿಂಗ್ ಎಲ್ಲ ಮಾಡಿದ್ದೇವೆ ಹಾಗೆ. ಆದರೆ ಟೋಲ್ ತಗೊಳ್ಳೋದೇ ನಮ್ಮ ಇದರಲ್ಲಿ ತಪ್ಪು ಹೇಳಿ ನಾವು ಸರ್ಕಾರದ ಹಣವನ್ನು ಉಪಯೋಗಿಸಿ ಟೋಲು ಕ್ಯಾನ್ಸಲ್ ಮಾಡ್ಬೋದು. ಅದೊಂದು. ನಾವು ಇಷ್ಟು ಟ್ಯಾಕ್ಸ್ ಕಟ್ತಿದ್ದೇವೆ, ತಿಂಗಳಿಗೆ 3 ತಿಂಗಳಿಗೊಮ್ಮೆ 42,000 ನಮಗೆ ಬರ್ತದೆ ಟ್ಯಾಕ್ಸ್. ಹಾಗೆ ಸೀಟ್ನ ಪ್ರಕಾರ ಹೆವಿ ಟ್ಯಾಕ್ಸ್ ಉಂಟು ನಮಗೆ. ಈಗ ಡೀಸೆಲ್ ಅದು ಇದು ಎಲ್ಲ ಸೇರುವಾಗ ಸುಮಾರು ಆಗ್ತದೆ ಟ್ಯಾಕ್ಸ್ ಅದರಲ್ಲೆಲ್ಲ. ಇವರು ರಘುಪತಿ ಭಟ್ ಅವರು ಇದರ ಬಗ್ಗೆ ಮಾತಾಡಿದ್ದಾರೆ. ತಾತ್ಕಾಲಿಕವಾಗಿ ಈಗ K20 ಮತ್ತು K19 ಕೆಲವು ವೆಹಿಕಲ್ಗೆಲ್ಲ ಪ್ರೈವೇಟ್ ವೆಹಿಕಲ್ಗೆ ನಿಲ್ಲಿಸಿದ್ದಾರೆ. ಅದು ಬಿಟ್ಟರೆ ಮತ್ತೆ ಬಸ್ಸಿನವರಿಗೆ ಉಂಟು. ಹಾಗಾದ್ರೆ ಅವರಿಗೂ ಕೂಡ ಸರ್ಕಾರದ ಕಾನೂನುಗಳು ಗೊತ್ತಿರ್ತದೆ. ಸರ್ಕಾರದಲ್ಲಿ ಕೂಡ ಕೆಲವೊಂದು ಕಾನೂನುಗಳಿರ್ತವೆ. ಇಂತಿಂತವರಿಗೆ ಟೋಲ್ ತಗೊಳ್ಬೇಕು, K20 ಅಥವಾ K19 ಗಾಡಿಗಳು ತಗೊಳ್ಬಾರ್ದು ಅನ್ನೋದು. ಇದೆಲ್ಲ ನಿಯಮವನ್ನ ಉಲ್ಲಂಘಿಸಿ ಅವರು ಟೋಲನ್ನು ತಗೊಳ್ಳೋದಾದ್ರೆ ಸರ್ಕಾರದ ಕಾನೂನು ಯಾಕೆ ಬೇಕು? ಹಾಗಾದ್ರೆ ಸರ್ಕಾರದ ಕಾನೂನನ್ನ ಸಾರ್ವಜನಿಕರವಾಗಿ ಉಲ್ಲಂಘನೆ ಮಾಡಿ ಟೋಲನ್ನು ತಗೊಳ್ತಿದ್ದಾರೆ ಅಂತ. ಹಾಗಾದ್ರೆ ಅದನ್ನ ಯಾರು ಕೇಳೋರಿಲ್ವಾ? ಸರ್ಕಾರ ಅದನ್ನೆಲ್ಲ ನಿಯಮ ಮಾಡಬೇಕು. ಯಾರಿಗೆ ತಗೊಳ್ಬಾರ್ದು, ಯಾರಿಗೆ ತಗೊಳ್ಬೇಕು, ಎಷ್ಟು ತಗೊಳ್ಬೇಕು ಎಂಬುದೆಲ್ಲ ಸರ್ಕಾರ ನಿರ್ಧರಿಸಬೇಕು. ಯಾರು ಈ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡ್ತಾರೆ ಅವರಿಗೆ ಪೂರ್ಣ ಅಧಿಕಾರವನ್ನು ಕೊಡಬಾರ್ದು. ಸರ್ಕಾರ ಅದರಲ್ಲಿ ನಿಯಂತ್ರಣ ಮಾಡಿ ಇಂತಿಷ್ಟೇ ಟೋಲ್ ತಗೊಳ್ಬೇಕು, ಅದು ಇಂಥ ವಾಹನಗಳಿಗೆ ತಗೊಳ್ಬೇಕು, ಅಥವಾ ಲೋಕಲ್ನವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಇರಬೇಕು, ಅದನ್ನೆಲ್ಲ ನಿಯಮವನ್ನು ಸರ್ಕಾರ ಮಾಡಬೇಕು. ಸರ್ಕಾರ ಮಾಡಿ ಅವರಿಗೆ ನಿರ್ದೇಶನ ನೀಡಬೇಕು. ಅಲ್ಲ, ಸರ್ಕಾರ ಈಗ ನಿಯಮವನ್ನ ಮಾಡಿದ್ರು ಕೂಡ ಅದನ್ನ ಉಲ್ಲಂಘನೆ ಮಾಡಿ ಹೋಗ್ತಿದ್ದಾರೆ ಅಂದ್ರೆ ಅದನ್ನ ಕೇಳೋರು ಯಾರು ಇಲ್ವಾ? ಖಂಡಿತ ಸರ್ಕಾರವೇ ಕೇಳಬೇಕು ಅದನ್ನು. ಸಾರ್ವಜನಿಕರು ಪ್ರತಿಭಟನೆ ಮಾಡಿದರೆ ಅದಕ್ಕೆ ಬೆಲೆ ಎಷ್ಟರ ಮಟ್ಟಿಗೆ ಸಿಗ್ತದಂತ ನಾವು ಕಾಣ್ತಾ ಇದ್ದೇವೆ. ಕೆಲವೊಮ್ಮೆ ಸ್ವಲ್ಪ ಏನಾದರೂ ಇದು ಇರಬಹುದು, ಕೆಲವೊಮ್ಮೆ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ. ಹಾಗೆ ಮತ್ತೊಂದು ವಿಷಯ ಗಮನಿಸಬೇಕಾದ್ರೆ, ಈಗ ಉಡುಪಿ ಸಿಟಿಯನ್ನು ತಗೊಂಡ್ರೆ, ಈಗ ಸಿಟಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಇನ್ನಿತರ ಉಡುಪಿಯಲ್ಲಿ ತಗೊಂಡು ಉಡುಪಿ ಮಣಿಪಾಲ, ಇಲ್ಲೆಲ್ಲವೂ ಕೂಡ ಟ್ರಾಫಿಕ್ ಸಮಸ್ಯೆ ಬಹಳ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ವಾಹನವನ್ನು ನಿಲ್ಲಿಸಲಿಕ್ಕೆ ಜಾಗ ಇಲ್ಲ ಅನ್ನುವಂಥದ್ದು. ಹಾಗಾದ್ರೆ ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ ಉದ್ಭವ ಆಗ್ತಾ ಇದೆ ಅನ್ನುವಂಥದ್ದು? ಉಡುಪಿಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಬಹಳ ಗಂಭೀರವಾದಂಥ ಒಂದು ಸಮಸ್ಯೆ. ಯಾವ ಕಡೆಗಳಲ್ಲಿ ನೋಡಿದ್ರು ಹೆದ್ದಾರಿ ಬದಿ ಅಥವಾ ನಮ್ಮ ಎಲ್ಲ ರಾಜ್ಯ ಹೆದ್ದಾರಿ ಕಡೆಯಲ್ಲಿ ವಾಹನಗಳನ್ನು ನಿಲ್ಲಿಸ್ತಾರೆ. ಈ ನಮ್ಮ ಇಲಾಖೆಯವರು ಅವ್ರ ಪಾಪ ಏನ್ ಮಾಡ್ಲಿಕ್ಕೆ ಆಗ್ತದೆ? ಎಲ್ಲ ನಿಲ್ಲಿಸಿ ಹೋದ ನಂತರ ಎಲ್ಲವನ್ನು ಹೇಳ್ಕೊಂಡು ಹೋಗ್ಲಿಕ್ಕೆ ಅವ್ರ ಹತ್ರ ಆಗ್ತದೆ. ಅವ್ರೇನೋ ಇದು ಮಾಡ್ತಾರೆ, ಇಲಾಖೆಯವರು ಸಾಕಷ್ಟು ವರ್ಕ್ ಮಾಡ್ತಾ ಇದ್ದಾರೆ. ಆದರೆ ಟ್ರಾಫಿಕ್ ನಮ್ಮ ಇದನ್ನು ವಾಹನಗಳು ಎಲ್ಲಿ ನಿಲ್ಲಿಸುವುದು ಅದು ಸಮಸ್ಯೆ.
ಇನ್ನೂ ಒಂದು ಅಬ್ಸರ್ವ್ ಮಾಡಬೇಕಾಗತ್ತೆ, ಅಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಸ್ಗಳಿರ್ಬೋದು, ಮಾಲ್ಗಳಿರ್ಬೋದು, ಅದನ್ನ ಪ್ಲಾನ್ ಮಾಡುವಾಗ ಅಥವಾ ಅದನ್ನ ಕಟ್ಟುವಾಗ ಅದಕ್ಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಬೇಕಿತ್ತು. ಯಾಕೆ ಮಾಡಿಲ್ಲ ಹಾಗಾದ್ರೆ? ಪುರಸಭೆ ಅಥವಾ ಪುರಸಭೆಯವರು ಕೂಡ ಅದಕ್ಕೆ ತಿಳಿಸ್ಬೇಕಾಗತ್ತೆ, ಅದೇ ನಿರ್ದೇಶನದಲ್ಲಿ ಅವರು ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಪುರಸಭೆಯವರು ಕಣ್ಮುಚ್ಚಿ ಕುಳಿತಿದ್ರಾ ಅನ್ನುವಂಥದ್ದು. ನಗರಸಭೆ ಮತ್ತು ಸ್ಥಳೀಯ ವ್ಯವಸ್ಥೆ ಅದಕ್ಕೆ ಅನುಮತಿ ಕೊಡುವಾಗ ಈ ಪಾರ್ಕಿಂಗ್ಗೆ ಅವರು ಪಾರ್ಕಿಂಗ್ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಥವಾ ಅದನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂಬ ನಿಯಮವನ್ನು ಮಾಡಬೇಕು. ಹಾಗಾದ್ರೆ ಅದು ಯಾಕೆ ಪಾಲನೆ ಮಾಡ್ತಾ ಇಲ್ಲ? ಕೆಲವು ಕಡೆ ಆಗ್ತಾ ಉಂಟು ಪಾರ್ಕಿಂಗ್ನ ವ್ಯವಸ್ಥೆ. ಮಣಿಪಾಲದಲ್ಲಿ ಹಾಸ್ಪಿಟಲಲ್ಲಿ 2-3 ಫ್ಲೋರ್ ಇದು ಮಾಡಿದ್ದಾರೆ. ಅದೇ ರೀತಿ ಕೆಲವು ಅಪಾರ್ಟ್ಮೆಂಟ್ಸ್ ಮತ್ತೆ ಮಾಲ್ಗಳ ಹತ್ರ ಮಾಡಿದ್ರೆ ಸಾಧಾರಣ ಪಾರ್ಕಿಂಗ್ ಸಮಸ್ಯೆ ಹೋಗ್ತದೆ. ಹಿಂದೆ ಏನೂ ಇರಲಿಲ್ಲ ಹಿಂದೆ. ಈಗ ಅದು ಇಂಪ್ರೂವ್ ಆಗಿದೆ, ಡೆವಲಪ್ ಆಗಿ, ಉಡುಪಿ ತುಂಬಾ ಡೆವಲಪ್ ಆಗಿದೆ. ಹಾಗಾಗಿ ಇನ್ನು ಅಲ್ಲಿ ಕಾರ್ಗಳು ಅಥವಾ ಬೈಕ್ಗಳು ರಾಜ್ಯ ಹೆದ್ದಾರಿಯ ಸೈಡಲ್ಲೇ ನಿಲ್ಲಿಸ್ತಾ ಇರೋದ್ರಿಂದ ನಿಮಗೆ ಈಗ ದೊಡ್ಡ ಮಟ್ಟದ ವಾಹನ, ಲಾರಿ ಆಗಿರ್ಬೋದು, ಟಿಪ್ಪರ್ ಆಗಿರ್ಬೋದು, ಬಸ್ಗೆ ಆಗಿರ್ಬೋದು, ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತ? ಅಲ್ಲಿಗ ಏಕಮುಖ ಸಂಚಾರ ಇರುವಲ್ಲಿ ಅಂತ ಒಂದು ಸಮಸ್ಯೆ ಬರೋದು, ದ್ವಿಮುಖ ಸಂಚಾರ ಇರುವಲ್ಲಿ ಖಂಡಿತವಾಗಿ ಸಮಸ್ಯೆ ಆಗ್ತದೆ. ಎರಡು ಕಡೆಯಿಂದ ವಾಹನಗಳು ಬರುವಲ್ಲಿ ಸಿಂಗಲ್ ಆದ್ರೆ ಸ್ವಲ್ಪ ಏನಾದರೂ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾರೆ, ಅದು ಜಾಮ್ ಆಗ್ತದೆ. ಕೆಲವು 2 ವೀಲರ್ಸ್ ಅಥವಾ ರಿಕ್ಷಾದವರು ಅಡ್ಡದಿಡ್ಡಿ ಏನಾದರೂ ಸಂಚರಿಸಿದ್ರೆ ಅಲ್ಲಿ ಜಾಮ್ ಆಗ್ತದೆ. ಎಸ್ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಉಡುಪಿ ಜಿಲ್ಲೆ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಅಭಿವೃದ್ಧಿಗೆ ಕುಂಠಿತವಾಗಿ ಇಂತಹ ಬೆಳವಣಿಗೆಯನ್ನ ಆಗಿದ್ರೆ ಉಡುಪಿ ಜನತೆ ಕೂಡ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದೇನೆ ಒಂದು ಬ್ರೇಕ್ ಬಳಿಕ. ಬ್ರೇಕ್ ಬಳಿಕ ಫ್ಲೈಓವರ್ ಚಟಾಪಟಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ನಾನು ಮಾತಾಡ್ತಾ ಇದ್ದೆ, ಕರಾವಳಿ ಅನ್ನುವಂಥದ್ದು ಅಥವಾ ಉಡುಪಿ ಜಿಲ್ಲೆ ಬೆಳೀತಾ ಇದೆ, ಪ್ರತಿನಿತ್ಯವೂ ಕೂಡ ಮುಂದುವರಿತಾ ಇದೆ. ಇತ್ತೀಚೆಗೆ ಮಾರಕವಾದಂತಹ ಬೆಳವಣಿಗೆ ಕೂಡ ಕಂಡು ಬರ್ತಾ ಇದೆ. ಒಂದು ಕಡೆ ಮೀನುಗಾರಿಕೆ ಸ್ತಬ್ಧವಾಗಿರುವಂಥದ್ದು, ಇನ್ನು ಮರಳುಗಾರಿಕೆಗೂ ಕೂಡ ಅನುಮತಿ ನೀಡದೇ ಇರುವಂಥದ್ದು, ಇದೆಲ್ಲವೂ ಕೂಡ ಉಡುಪಿಯ ಅಭಿವೃದ್ಧಿಗೆ ಒಂದು ಕುಂಠಿತವಾಗಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಎಸ್, ನನ್ನ ಜೊತೆ ಮಾತಾಡ್ತಾ ಇದ್ದೆ ಕೃಷ್ಣ ಅಂಚನ್ ಅವರೇ. ಈಗ ನ್ಯಾಷನಲ್ ಹೈವೇ ಏನಿದೆ, ರಾಷ್ಟ್ರೀಯ ಹೆದ್ದಾರಿ, ಇಲ್ಲಿ ಕೆಲವೊಂದು ಕಡೆ ಈಗ ಬಸ್ಸನ್ನು ನಿಲ್ಲಿಸಲಿಕ್ಕೆ ಏನು ಶಿಲ್ಟರ್ ಅಂತ ಹೇಳ್ತೇವೆ, ಅದು ಕೂಡ ಒಂದು ಅಪೂರ್ಣ ವ್ಯವಸ್ಥೆಯಲ್ಲಿ ಮಾಡ್ತಾ ಇರುವಂಥದ್ದು. ಇದರಿಂದ ನಿಮಗೆ ಯಾವ ರೀತಿಯಾದಂಥ ತೊಂದರೆ ಆಗ್ತಿದೆ ಅಂತ? ಬಸ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಲ್ಲಿಸಲಿಕ್ಕೆ ಅಲ್ಲಿ ಸೂಕ್ತವಾದಂಥ ಒಂದು ಶೆಲ್ಟರ್ ನಿರ್ಮಾಣ ಮಾಡಬೇಕು ಮತ್ತು ರಾಷ್ಟ್ರೀಯ ಹೆದ್ದಾರಿಯಿಂದ ಬದಿಗೆ ಸರಿದು ನಿಲ್ಲಲಿಕ್ಕೆ ಅಲ್ಲಿ ಒಂದು ಸೈಡ್ ರಸ್ತೆಯನ್ನು ಕೂಡ ಅವರು ಮಾಡಬೇಕಿತ್ತು. ಕೆಲವು ಎಲ್ಲೇ ಒಂದೆರಡು ಕಡೆ ಮಾಡಿದ್ದಾರೆ, ಉಳಿದ ಎಲ್ಲಿ ಕೂಡ ಶೆಲ್ಟರ್ ನಿರ್ಮಾಣ ಮಾಡಲಿಲ್ಲ. ಅದು ಶೆಲ್ಟರ್ ಒಂದು ಅಲ್ಲಿ ನಿಟ್ಟೂರಿನಲ್ಲಿ ನಿರ್ಮಾಣ ಮಾಡಿ, ನಿಟ್ಟೂರು ಪುತ್ತೂರಿನಲ್ಲಿ ಆ ಶೆಲ್ಟರ್ ನಿರ್ಮಾಣ ಮಾಡಿದ್ದಾರೆ. ಅದು ಹಿಂದೆ ಎಲ್ಲಿ ಶೆಲ್ಟರ್ ಇತ್ತು ಅದಕ್ಕಿಂತ ಸಾಕಷ್ಟು ಡಿಫರೆಂಟ್ ಸ್ಥಳದಲ್ಲಿ ನಿರ್ಮಾಣ. ಇದರಿಂದ ಪ್ರಯಾಣಿಕರಿಗೆ ತುಂಬಾ ತೊಂದರೆ ಆಗುತ್ತೆ, ಖಂಡಿತ ತೊಂದರೆ ಆಗ್ತದೆ. ಇನ್ನು ನ್ಯಾಷನಲ್ ಹೈವೇ ಅನ್ನುವಂಥದ್ದು ತುಂಬ ಅಗಲ ಆಗಿರೋದ್ರಿಂದ, ಒಂದು ಚತುಷ್ಪಥ ರಸ್ತೆ ಆಗಿರೋದ್ರಿಂದ ವಾಹನಗಳು ಕೂಡ ತುಂಬಾ ಸ್ಪೀಡ್ ಆಗಿ ಬರ್ತವೆ. ಇದರಿಂದ ನೀವು ಬಸ್ಗಳನ್ನು ನಿಲ್ಲಿಸುವಾಗ ನಿಮಗೂ ಕೂಡ ಒಂದು ತೊಂದರೆ ಆಗ್ತದೆ. ಎಲ್ಲಿ ವೆಹಿಕಲ್ಸ್ ಕಡೆ ಹಿಂದೆ ಬರ್ತದೋ ಅದೆಲ್ಲವೂ ಕೂಡ ನೋಡ್ಕೊಂಡು ವೆಹಿಕಲ್ ಅನ್ನು ಓಡಿಸ್ಕೊಂಡು ಅಂತ. ಇದರಿಂದ ಯಾವ ರೀತಿಯ ತೊಂದರೆ ಆಗ್ತದೆ ಸಂದೀಪ್ ಅವರು? ಅದೇ ಶೆಲ್ಟರ್, ಬಸ್ ಶೆಲ್ಟರ್ ಸರಿ ಇಲ್ಲ, ಸ್ವಲ್ಪ ಹಿಂದೆ ಇಟ್ಟಿದ್ದಾರೆ ಇವರು ಹೇಳಿದ ಹಾಗೆ. ಅಂದರೆ ಅದು ಪುತ್ತೂರಿನ ಹತ್ರ, ಪುತ್ತೂರು ನಿಟ್ಟೂರು ಪುತ್ತೂರು ಹತ್ರ ಶೆಲ್ಟರ್ ಒಂದು ಕಡೆ, ಬಸ್ ನಿಲ್ಲುವ ಜಂಕ್ಷನ್ ಒಂದು ಕಡೆ ಉಂಟು. ಅದು ಭಾಳ ಒಂದು ತೊಂದರೆ ಆಗ್ತದೆ ಜನರಿಗೆ ಬಿಸಿಲಲ್ಲೆಲ್ಲ ನಿಲ್ಲಲಿಕ್ಕೆ. ಇನ್ನೊಂದು ಅದು ಎದುರು ಹೋಗುವಾಗ ಅಲ್ಲಿ ಅಂಬಾಗಿಲು ಜಂಕ್ಷನ್ ಬಸ್ ಶೆಲ್ಟರೇ ಇಲ್ಲ ಅಲ್ಲಿ. ಇನ್ನೊಂದು ಅದಲ್ಲಿ ಪುನಃ ಯೂ ಟರ್ನ್ ತಗೊಳ್ಳಿಕ್ಕೆಲ್ಲ ಎಲ್ ವಿ ಟಿಯಲ್ಲಿ ಇಲ್ಲ ಎದುರು ಹೋದರೆ. ಹಾಗೆ ಸಂತೆಕಟ್ಟೆ ಅಂತೂ ಫುಲ್ ಅವೈಜ್ಞಾನಿಕವಾಗಿ ಉಂಟು. ಇನ್ನು ಸಂತೆಕಟ್ಟೆನೇ ತಗೊಳ್ಳಕ್ಕೆ ಹೋದ್ರೆ ಅಲ್ಲಿ ಸಂತೆ ಕೂಡ ಆಗ್ತದೆ. ಆ ಸಂದರ್ಭದಲ್ಲಿ ತುಂಬಾ ಜನರು ಇರ್ತಾರೆ, ಜನಸಂದಣಿ ಇರುತ್ತೆ. ಹಾಗಾದ್ರೆ ಅದೆಲ್ಲವೂ ಕೂಡ ಮೊದಲೇ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಒಂದು ಪಿಕ್ಚರ್ ಅನ್ನ ತಯಾರಿಸಿಕೊಂಡು ಹೆದ್ದಾರಿಯನ್ನ ಮಾಡಬೇಕಿತ್ತು. ಆ ಕೆಲಸವನ್ನ ಮಾಡಿಲ್ವಾ ಅಂತ? ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಸಂದರ್ಭದಲ್ಲಿ ಅವರು ತೀರ್ಮಾನಿಸಬೇಕಿತ್ತು. ಅಲ್ಲಿ ವಾರದ ಸಂತೆ ನಡೀತಾ ಇದೆ, ಆ ಸಂತೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ತಾಗಿಕೊಂಡಿದ್ದು. ಅಲ್ಲಿ ಇತ್ತೀಚಿನ ದಿನಗಳಲ್ಲಂತೂ ಆದಿತ್ಯವಾರ ಅಲ್ಲಿ ಏನು
ಸರ್ವಿಸ್ ರಸ್ತೆಯಲ್ಲಿ ಹೇಗೂ ಸಂಚರಿಸಲಿಕ್ಕಿಲ್ಲ. ಇವನ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೂಡ ಪಾರ್ಕಿಂಗ್ ಮಾಡಿದೆ. ಈಗಾಗಲೇ ನಮ್ಮ ನಗರಸಭೆ ಈ ವಾರದ ಸಂತೆಯನ್ನು ಅಲ್ಲಿಂದ ಶಿಫ್ಟ್ ಮಾಡಲಿಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಅದು ಕೂಡ ಕಾಮಗಾರಿ ಈಗ ಕುಂಠಿತವಾಗಿದೆ. ಇದರಿಂದ ಕಷ್ಟ ಅನುಭವಿಸ್ತಾ ಇರುವಂಥದ್ದು ಸಾರ್ವಜನಿಕರಲ್ವಾ ಅಂತ? ಖಂಡಿತವಾಗಿ. ಉಡುಪಿ ಸಂತಗಟ್ಟೆಯಲ್ಲಂತೂ ಸಾರ್ವಜನಿಕರಿಗೆ ಯಾವ ದಿನನಿತ್ಯ ಕೂಡ ಒಂದು ಸಮಸ್ಯೆ. ಒಂದು ವಯಸ್ಸಾದವರಿಗೆ, ಅನಾರೋಗ್ಯ ಪೀಡಿತರಿಗೆ, ಅವರಿಗೆ ಆ ಹೆದ್ದಾರಿಯನ್ನು ದಾಟಲಿಕ್ಕೆ ಅಸಾಧ್ಯವಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕೆಲವೊಂದು ಕಡೆ ಅಬ್ಸರ್ವ್ ಮಾಡ್ತಾ ಹೋದ್ರೆ ಆ ಒಂದು ನಾಮಫಲಕವನ್ನು ಹಾಕದೇ ಇರುವಂಥದ್ದು, ಎಲ್ಲ ತಿರುವು ಇದೆಯೋ ಅಲ್ಲಿ ನಾಮಫಲಕ ಹಾಕದೇ ಇರುವಂಥದ್ದು, ಏನೋ ಒಂದು ಸಿಗ್ನಲ್ ಇಲ್ಲದೆ ಇರುವಂಥದ್ದು. ಈಗ ಹೊರ ರಾಜ್ಯದಿಂದ ಬಂದವರಿಗೆ, ಈಗ ಲೋಕಲ್ಸ್ ಆಗಿರುವಂಥದ್ದು ನಮಗೆಲ್ಲ ಗೊತ್ತಾಗ್ತದೆ ಎಲ್ಲಿ ತಿರುವು ಇದೆ ಅಥವಾ ಎಲ್ಲಿ ಜಂಕ್ಷನ್ ಇದೆ ಅನ್ನುವಂಥದ್ದು. ಈಗ ಹೊರ ರಾಜ್ಯದಿಂದ ಬಂದಂಥವ್ರಿಗೆ ಏನು ಗೊತ್ತಾಗ್ತದೆ? ಅವರಿಗೆ ಈಗ ನೈಟ್ ಎಲ್ಲ ಜರ್ನಿ ಮಾಡುವಾಗ ಒಂದು ರೇಡಿಯಂ ಅಳವಡಿಸಿ ನಾಮಫಲಕವನ್ನು ಹಾಕಬೇಕಾಗುತ್ತೆ. ಆ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಇದರಿಂದ ಯಾವ ರೀತಿಯಾದಂಥ ತೊಂದರೆ ಆಗ್ತಿದೆ ಅಂತ? ಅದು ಹಾಕಲೇಬೇಕು. ಯಾಕೆಂದರೆ ನೈಟ್ ಜರ್ನಿಯ ಸಂದರ್ಭದಲ್ಲಿ ಎಲ್ಲಿ ಮುಂದೆ ಏನು ಇದೆ ಎಂಬುದನ್ನು ಸೂಚಿಸುವಂಥ ಒಂದು ನಾಮಫಲಕ ಬೇಕೇ ಬೇಕು. ಯಾಕೆಂದರೆ ರಾತ್ರಿ ಹೊತ್ತಿನಲ್ಲಿ ವಾಹನ ಸಾಮಾನ್ಯವಾಗಿ ಹೆಚ್ಚು ಸ್ಪೀಡ್ನಲ್ಲಿ ಹೋಗ್ತಾರೆ. ಆ ರೀತಿ ಒಮ್ಮೆಲೆ ಕನ್ಫ್ಯೂಸ್ ಆದರೆ ಅದು ಅಪಘಾತಕ್ಕೆ ಕೆಲವೊಮ್ಮೆ ಕಾರಣವಾಗುವುದು. ಅದೇ ರೀತಿಯಾಗಿ ಆ ಫಲಕಗಳಿಲ್ಲದೆ ಮುಂದಿನ ಆ ತಿರುವು ಅಥವಾ ಏನಾದರೂ ಒಂದು ಅವೈಜ್ಞಾನಿಕವಾದಂಥ ವ್ಯವಸ್ಥೆ ಇದ್ದಲ್ಲಿ ಖಂಡಿತವಾಗಿ ಅಪಘಾತಗಳಾಗ್ತವೆ. ಇನ್ನು ಸಂದೀಪ್ ಅವರೇ, ಕೆಲವೊಂದು ಕಡೆ ನಾನು ಆವಾಗಲೇ ಹೇಳಿದೆ ಬ್ಯಾರಿಕೇಡನ್ನು ಹಾಕುವಂಥದ್ದು ಅಂತ. ಈಗ ಸಪೋಸ್ ಇನ್ ಕೇಸ್ ಈಗ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಯಾವುದೋ ಒಂದು ಸ್ಕೂಲ್ ಇದೆ, ಶಾಲೆ ಇದೆ ಅಂತ ಹೇಳಿದರೆ ಅಲ್ಲಿ ಬ್ಯಾರಿಕೇಡ್ ಹಾಕಿದರೆ ಓಕೆ. ಇನ್ನು ಕೆಲವೊಂದು ಕಡೆ ಜಂಕ್ಷನ್ಗಳಿರುತ್ತೆ, ಅಲ್ಲಿ ಕೂಡ ಬ್ಯಾರಿಕೇಡ್ನ ಅವಶ್ಯಕತೆ ಇರೋದಿಲ್ಲ. ಆದರೂ ಕೂಡ ಬ್ಯಾರಿಕೇಡನ್ನು ಹಾಕೋದ್ರಿಂದ ಯಾವ ರೀತಿಯಾದಂಥ ತೊಂದರೆ ಆಗ್ತಿದೆ ನಿಮ್ಮ ವಾಹನ ಚಾಲಕರಿಗೆ? ಅದು ಹಾಕಿರೋದು ತುಂಬಾ ಹತ್ರ ಆಗಿ ಹಾಕಿರ್ತಾರೆ. ದೊಡ್ಡ ದೊಡ್ಡ ವಾಹನಗಳಿಗೆ ಟರ್ನ್ ಅನ್ನು ಹಾಕೊಳ್ಳೋಕೆ ತುಂಬಾ ಕಷ್ಟ ಆಗ್ತದೆ. ಇದರಿಂದ ಯಾವ ರೀತಿ ತೊಂದರೆ ಆಗ್ತಿದೆ ಅಂತ? ಅದು ಬಲೈ ಪಾದೆಯಲ್ಲಿ ಬಹಳ ಹತ್ತಿರ ಹಾಕಿದ್ದಾರೆ. ಅದು ದೊಡ್ಡ ದೊಡ್ಡ ವಾಹನ, ಲಾರಿ ಎಲ್ಲ ಬರ್ತದೆ, ಅದು ಟರ್ನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಷ್ಟಪಟ್ಟು ಅದು ಬೀಳ್ತದೆ ತಾಗಿ. ಹಿಂದಿನವನಿಗೆ ಗೊತ್ತಾಗೋದಿಲ್ಲ, ಹಾಕೊಂಡು ಹೋಗ್ತಾನೆ ಅಡಿಗೆ ಹಾಕೊಂಡು. ಅದು ಇನ್ನೊಂದು ಅಪಘಾತ ಕಾರಣ. ಇನ್ನು ಎದುರು ಹೋದರೆ ಬಲೈಪಾದೆ ಆದಮೇಲೆ ಕಿನ್ನಿಮುಲ್ಕಿ ಸಹ ಹಾಗೆ ಸರ್ವಿಸ್ ರೋಡ್ ಕೊಟ್ಟಿದ್ದಾರೆ ಮೇಲೆ, ನ್ಯಾರೋ, ಭಾರಿ ನ್ಯಾರೋ. ಅದಕ್ಕೆ ಜಂಕ್ಷನ್ ಬರ್ತದೆ, ಸ್ವಾಗತ ಗೋಪುರ ಮತ್ತು ಕನ್ನರ್ಪಾಡಿ. ಈಗ ಹಂಸ ಹಾಕಿಟ್ಟಿದ್ದಾರೆ. ಭಾಳ ಜಾಗ್ರತೆಯಿಂದ ಹೋಗ್ಬೇಕು ಅಲ್ಲಿ. ಅಷ್ಟು ದೊಡ್ಡ ದೊಡ್ಡ ಬಸ್, ಎಕ್ಸ್ಪ್ರೆಸ್ ಬಸ್ ಎಲ್ಲ ಟರ್ನ್ ಆಗಲಿಕ್ಕೆ ಕೂಡ ಕಷ್ಟ ಉಂಟು ಅಲ್ಲಿ. ಮತ್ತು ಆ ಸ್ವಾಗತ ಗೋಪುರ ಸಹ ಹಾಗೆ ಒಂದು ಕಾರ್ನರ್ನ ಬದಿಯಲ್ಲಿ ಬರ್ತದೆ. ಅದು ತಿರುವು ಆ ಎರಡು ಸೈಡಿಂದ ಅಪಘಾತ ಆಗೋದು ಅಲ್ಲಿ ಗ್ಯಾರಂಟಿ ಹೇಳಿ ಉಂಟು. ಹಾಗೆ ಉಂಟು ನೋಡುವಾಗ. ಇನ್ನು ಕೃಷ್ಣ ಅವರೇ, ಈಗ ಇದ್ರ ಬಗ್ಗೆ ಮಾತಾಡ್ತಾ ಹೋದಾಗೆ ಈಗ ರಾಷ್ಟ್ರೀಯ ಹೆದ್ದಾರಿ ಅಗಲ ಆಗಿದೆ, ಹೀಗಾಗಿ ಎಲ್ಲರೂ ಕೂಡ ತುಂಬ ವೇಗವಾಗಿ ಹೋಗ್ತಾ ಇರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ವಾಹನ ಸವಾರರದ್ದು ಕೂಡ ತಪ್ಪಿದೆಯೇನೋ ಅಂತ ಅನ್ನಿಸ್ಬಿಡುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಇಲ್ಲಿ ನಾವು ಗಮನಿಸಿದ ಹಾಗೆ ಇವಾಗ ದೊಡ್ಡ ದೊಡ್ಡ ಈ ಬ್ಯಾಂಗ್ಳೂರು ಅಥವಾ ಬಾಂಬೆ ಅಂತ ಸಿಟಿ ಅಥವಾ ಇವನ್ ಪೂನಾ, ಅಲ್ಲೆಲ್ಲ ಅಪಘಾತಗಳು ಬಹಳಷ್ಟು ಕಡಿಮೆ. ಯಾಕೆಂದರೆ ವಾಹನ ಸವಾರರು ಒಂದು ಮಿತ ವೇಗದಲ್ಲಿ, ಇಲ್ಲಿ ನಮ್ಮಲ್ಲಿ ಕೆಲವು 30-40 ಕಿಲೋಮೀಟರ್ ವೇಗದಲ್ಲಿ ಹೋಗುವುದು, ಕೆಲವರು 80-100-120 ಕಿಲೋಮೀಟರ್ ವೇಗದಲ್ಲಿ ಹೋಗುವಂಥದ್ದು. ಇದೆಲ್ಲ ಅಪಘಾತಕ್ಕೆ ಕಾರಣವಾಗ್ತದೆ. ಅಂದರೆ ಒಂದೇ ನಿಯಮ ಪಾಲಿಸಿಕೊಂಡು ಎಲ್ಲರೂ ಹೋದಾಗ ಅಪಘಾತಗಳು ಖಂಡಿತವಾಗಿ ಕಮ್ಮಿ ಆಗ್ತದೆ. ಹಾಗಾದರೆ ಸರ್ಕಾರ ಆಗಿರ್ಬೋದು ಅಥವಾ ನವಯುಗ ಕಂಪನಿ ಆಗಿರ್ಬೋದು, ಮುಂದಿನ ದಿನದಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಬಹುದು ಅಂತ? ನಾವು ರಾಷ್ಟ್ರೀಯ ಹೆದ್ದಾರಿ ರಚನೆ ಮಾಡುವಾಗ ಈಗ ಎಲ್ಲ ಕೆಲವು ಫಾರಿನ್ ಕಂಟ್ರಿಗಳಲ್ಲಿ ಹೆದ್ದಾರಿ ರಚನೆ ಮತ್ತು ಅದಕ್ಕೆ ಅದರದ್ದೇ ಆದಂಥ ನಿಯಮ ಇದೆ. ಅಲ್ಲಿ ಸಂಚಾರ ನಿಯಮ ಒಂದು ಇರ್ತದೆ. ಇಲ್ಲಿ ಹಾಗೇನಿಲ್ಲ. ಏನೋ ಒಟ್ಟು ಹೋಗುವಂಥದ್ದು, ಅದಕ್ಕೆ ಒಂದು ನಿಯಮ ಎಂತ. ಈಗ ಬ್ಯಾರಿಕೇಡ್ ಎಲ್ಲ ಎಲ್ಲಿ ವಿದೇಶಗಳಲ್ಲಿ ನಾವು ಗಮನಿಸಿದೆ, ಆದರೆ ನಾವು ಟಿವಿಯಲ್ಲಿ ಅಥವಾ ಇನ್ನಿತರ ಇದರಲ್ಲಿ ಗಮನಿಸಿದಾಗ ಎಲ್ಲಿಯೂ ಕೂಡ ರಾಷ್ಟ್ರೀಯ ಹೆದ್ದಾರಿಗೆ ಬ್ಯಾರಿಕೇಡ್ ಇಡುವುದಿಲ್ಲ. ಆದರೆ ನಮ್ಮಲ್ಲಿ ಇಡುವಂಥ ಪರಿಸ್ಥಿತಿ ಇದೆ. ಯಾಕೆಂದ್ರೆ ನಮ್ಮ ಅಂತ ಅವೈಜ್ಞಾನಿಕ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ರಚನೆ ಮಾಡಿದೆ. ಹಾಗಾದ್ರೆ ಸರ್ಕಾರ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು, ಈಗ ನವಯುಗ ಕಂಪನಿಯವರು ನಾವು ಮಾತಾಡಿದ್ರೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ತುಂಬಾ ನಿಧಾನಗತಿಯಾಗಿ ಸಾಗ್ತಾ ಇದೆ ಅಂತ ಹೇಳಿದ್ರೆ ಅವರು ಕೊಡುವಂತಹ ರೀಸನ್ ಏನಂತ ಹೇಳಿದ್ರೆ ನಮ್ಮ ಹತ್ರ ಫಂಡ್ ಇಲ್ಲ, ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾನು ಕೇಳುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಸರ್ಕಾರ ಯಾವುದೇ ಒಂದು ಖಾಸಗಿ ಕಂಪನಿಯವರಿಗೆ ಆಗಿರ್ಬೋದು ಒಂದು ಗುತ್ತಿಗೆಯನ್ನು ಕೊಡುವಾಗ ಅವರ ಪೂರ್ವಾಪರವನ್ನು ಯೋಚಿಸಿ ಕೊಡಬೇಕಲ್ವಾ? ಆ ನಿಟ್ಟಿನಲ್ಲಿ ಸರ್ಕಾರ ಏನು ಪ್ರಯತ್ನ ಮಾಡಿಲ್ವಾ ಅಂತ? ಅದು ನವಯುಗ ಕಂಪನಿಯವರ ಸೂಕ್ತ ಉತ್ತರ ಅಲ್ಲ. ನಮ್ಮಲ್ಲಿ ಫಂಡ್ ಇಲ್ಲ, ಫಂಡ್ ಇಲ್ಲದ ಮೇಲೆ ಅಂತ ದೊಡ್ಡ ಕಾಂಟ್ರಾಕ್ಟ್ ಅನ್ನು ತಗೊಳ್ಬೇಕಿತ್ತು.
ಅದು ಸೂಕ್ತವಾದಂಥ ಉತ್ತರ ಅಲ್ಲ. ಅವರಿಗೇನು ನಿಯಮ ಕೊಟ್ಟಿದ್ದಾರೆ, ಏನು DPR ರಚನೆ ಮಾಡಿದ್ದಾರೆ, ಆ DPR ಪ್ರಕಾರ ಅವರು ಆ ನಿಗದಿತ ಅವಧಿಯಲ್ಲಿ ಅವರು ರಾಷ್ಟ್ರೀಯ ಹೆದ್ದಾರಿಯನ್ನು ಮುಗಿಸಿ ಅದು ಸಂಚಾರಕ್ಕೆ ಮುಕ್ತ ಅವಕಾಶವನ್ನು ಮಾಡಿಕೊಡ್ಬೇಕಿತ್ತು. ಆದರೆ ಅದು ಮಾಡಲಿಲ್ಲ ಅವರು. ಅದು ಅವರ ವೈಯಕ್ತಿಕ ಕೆಲವು ಕಾರಣ ಇರ್ಬೋದು, ಅಥವಾ ಸರ್ಕಾರದ ಕೆಲವು ನಿಯಮಗಳಿರ್ಬೋದು, ಅದರಿಂದ ಅಂತ ಕುಂಠಿತ ಆಗಿರ್ಬೋದು. ಆದರೆ ಆ ರೀತಿ ಆಗಬಾರ್ದು. ನಾವು ನಮ್ಮ ಸರ್ಕಾರದ ನಿಯಮ ಏನಿದೆ, ಸರ್ಕಾರ ಆ ರಾಷ್ಟ್ರೀಯ ಹೆದ್ದಾರಿಯನ್ನು ಇಂತಿಷ್ಟು ಅವಧಿಯಲ್ಲಿ ನಿರ್ಮಾಣ ಮಾಡಲಿಕ್ಕಾಗಿ ಆ ಕಂಪನಿಗೆ ವಹಿಸಿಕೊಟ್ಟಿದೆ. ಆ ಅವಧಿಯಲ್ಲಿ ಅವರು ಮಾಡಿ ಮುಗಿಸಬೇಕಿತ್ತು, ಅದು ಮಾಡಲಿಲ್ಲ ಅವರು. ಹಾಗಾದ್ರೆ ಮುಂದಿನ ದಿನದಲ್ಲಿ ಯಾವ ರೀತಿಯಾದಂತಹ ಪ್ರಗತಿಯನ್ನ ಪಡ್ಕೊಳ್ಬಹುದು ಅಂತ? ಮುಂದೆ ಇದು ಪೂರ್ಣ ಗೊಳ್ಳಿಕ್ಕೆ ಇನ್ನೂ ಕೆಲವು ಸಮಯ ಬೇಕಾದಿತ್ತು. ಯಾಕೆಂದರೆ ಕೆಲವು ಕಡೆಗಳಲ್ಲೆಲ್ಲ ಸರ್ವಿಸ್ ರೋಡ್ ಇಲ್ಲ. ಸರ್ವಿಸ್ ರೋಡು ಎಲ್ಲಿವರೆಗೆ ಇದೆಯಾ ಅದು DPR ನೋಡಿದರೆ ಗೊತ್ತಾಗ್ತದೆ. ನಿಜವಾಗಿ ಎಲ್ಲ ಕಡೆಗಳಲ್ಲಿ ನಾವು ಕಾಣ್ತೇವೆ, ಎಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಗರ ಪ್ರದೇಶದಲ್ಲಿ ಹಾದು ಹೋಗ್ತದ, ಆ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಸರ್ವಿಸ್ ರಸ್ತೆಯನ್ನು ಅವರು 100ಕ್ಕೆ 100% ಅವರು ಮಾಡಲೇಬೇಕು, ಅದು ನಿಯಮ. ಆದರೆ ಇಲ್ಲಿ ಆ ರೀತಿ ಮಾಡಲಿಲ್ಲ. ಈಗ ಇಲ್ಲಿಂದ ನಮ್ಮ ಕಿನ್ನಿಮುಲ್ಕಿಯಿಂದ ಅವರು ಕನಿಷ್ಠ ಕಲ್ಯಾಣಪುರ ಬ್ರಿಡ್ಜ್ ಅವರಿಗಾದರೂ ಅವರು ಸರ್ವಿಸ್ ರಸ್ತೆಯನ್ನು ಮಾಡಬೇಕಿತ್ತು ನಗರ ವ್ಯಾಪ್ತಿ. ಎಸ್ ವೀಕ್ಷಕರೇ, ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಈಗ ಇದು ಉಡುಪಿಯ ಕರಾವಳಿ ಜಂಕ್ಷನ್ನಲ್ಲಿ ಆಗ್ತಿರುವಂತಹ ಪ್ರಸ್ತುತ ಸಮಸ್ಯೆ. ಸಾಧಾರಣ ಒಂದು 7-8 ವರ್ಷದಿಂದ ಜನರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆಗದೆ ಫಜೀತಿಯನ್ನು ಪಡ್ತಾ ಇದ್ದಾರೆ, ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಇವರು ಟೋಲನ್ನು ಕೂಡ ತಗೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ರಸ್ತೆ ಕಾಮಗಾರಿ ಏನಿದೆ, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಏನಿದೆ, ಅದನ್ನು ಒಂದು ಪೂರ್ಣ ವ್ಯವಸ್ಥೆಯಲ್ಲಿ ಮಾಡಬೇಕಿತ್ತು. ಆ ನಿಟ್ಟಿನಲ್ಲಿ ನವಯುಗ ಕಂಪನಿ ಗುತ್ತಿಗೆದಾರರು ಯಾಕೆ ಮಾಡ್ತಾ ಇಲ್ಲ ಅಂತ ಜನರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಇದು ಉಡುಪಿಯ ಕರಾವಳಿ ಜಂಕ್ಷನ್ನ ಒಂದು ಅವ್ಯವಸ್ಥೆ, ಅವೈಜ್ಞಾನಿಕ ರೀತಿಯಲ್ಲಿ ಮಾಡಿರುವಂತಹ ಒಂದು ಫ್ಲೈಓವರ್ ಅಂಡರ್ ಪಾಸ್ನ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಸಂಜೆ ಆದ ತಕ್ಷಣ ಎಲ್ಲ ಕಡೆಯಲ್ಲೂ ಕೂಡ ವಾಹನ ದಟ್ಟಣೆ ಹೆಚ್ಚಾಗುವಂಥದ್ದು. ಈ ರೀತಿಯಾಗಿ ಟ್ರಾಫಿಕ್ ಜಾಮ್ ಆದರೆ ಓಕೆ, ಪರವಾಗಿಲ್ಲ, ಸಂಜೆ ಟೈಮಲ್ಲಿ ವಾಹನ ದಟ್ಟಣೆಯಿಂದ ಟ್ರಾಫಿಕ್ ಜಾಮ್ ಆಗುತ್ತೆ, ಇದನ್ನು ತಡೆಗಟ್ಟಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇರ್ಬೋದು. ಇಲ್ಲಿ ಹಾಗಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ, ಈಗ ಉಡುಪಿಯಿಂದ ಕುಂದಾಪುರಕ್ಕೆ ಬರುವಾಗ ಅಲ್ಲಿ ಟರ್ನಿಂಗನ್ನು ತಗೊಳ್ಬೇಕಾಗತ್ತೆ, ರೈಟಿಗೆ ಟರ್ನನ್ನು ತಗೊಳ್ಬೇಕಾಗತ್ತೆ. ಇನ್ನು ಮಲ್ಪೆಯಿಂದ ಉಡುಪಿಗೆ ಅಥವಾ ಬೆಂಗಳೂರಿಗೆ ಹೋಗಬೇಕಾದ್ರೆ ಅಲ್ಲಿ ಕೂಡ ಮಲ್ಪೆಯಿಂದ ವಾಹನಗಳು ಬರ್ತವೆ. ಯಾಕಂತ ಹೇಳಿದ್ರೆ ಮಲ್ಪೆಯಲ್ಲಿ ಪ್ರವಾಸಕ್ಕೆ ಒಂದು ಹೆಸರುವಾಸಿಯಾಗಿರುವಂತಹ ಮಲ್ಪೆ ಬೀಚ್ಗೆ ದೊಡ್ಡ ದೊಡ್ಡ ವಾಹನಗಳು, ಟೂರಿಸ್ಟ್ ಬಸ್ಗಳು ಬರ್ತವೆ. ಈ ನಿಟ್ಟಿನಲ್ಲಿ ಆ ಗಾಡಿಯನ್ನು ವೆಹಿಕಲ್ ಟರ್ನ್ ಹೊಡಲಿಕ್ಕೆ ತುಂಬ ದೊಡ್ಡ ಮಟ್ಟದ ಜಾಗ ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಅಲ್ಲಿನ ವ್ಯವಸ್ಥೆ ಸುವ್ಯವಸ್ಥೆಯಾಗಿ ಮಾಡಬೇಕಿತ್ತು. ಯಾಕೆ ಈ ರೀತಿಯಾದಂತಹ ಅವ್ಯವಸ್ಥೆ ರೀತಿಯಲ್ಲಿ ಅಲ್ಲಿನ ಕಾಮಗಾರಿಯನ್ನು ಮಾಡಿದರೆ? ಪ್ರತಿನಿತ್ಯವೂ ಕೂಡ ಈಗ ಒಂದು 2-3 ದಿನ ಆಯಿತು ಅಲ್ಲಿಗ ಒಂದು ಅಂಡರ್ ಪಾಸನ್ನು ಓಪನ್ ಮಾಡಿ, ಇವಾಗಲೇ ಇಷ್ಟು ಮಟ್ಟದ ಸಮಸ್ಯೆ ಆಗ್ತಾ ಇದೆ. ಈಗ ಪ್ರಸ್ತುತ ಕರಾವಳಿಯಲ್ಲಿ ಮರಳು ಕೂಡ ಸ್ತಬ್ಧವಾಗಿರೋದ್ರಿಂದ ಲಾರಿ ಮತ್ತು ಘನ ವಾಹನಗಳ ಸಂಚಾರ ಕೂಡ ನಿಂತಿರುವಂಥದ್ದು. ಇನ್ ಕೇಸ್ ಮರಳು ಏನಾದರೂ ಪ್ರಾರಂಭವಾದರೆ ವಾಹನಗಳ ಚಾಲನೆ ಜಾಸ್ತಿ ಆಗುತ್ತೆ, ಲಾರಿ ಮತ್ತು ದೊಡ್ಡ ಮಟ್ಟದ ಟ್ರಕ್ಗಳ ಚಾಲನೆ ಕೂಡ ಜಾಸ್ತಿ ಆಗುತ್ತೆ. ಈ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಟ್ರಾಫಿಕ್ ಸಮಸ್ಯೆಯು ಕೂಡ ಹೆಚ್ಚಾಗುವಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಕಾಮಗಾರಿಯನ್ನು ಮಾಡಬೇಕಾದ್ರೆ ಯಾವ ರೀತಿಯಾಗಿ ಯೋಚನೆ ಮಾಡಿ ಅಥವಾ ಯಾವ ರೀತಿ ಪ್ಲ್ಯಾನ್ ಇಟ್ಕೊಂಡು ಇವರು ಕಾಮಗಾರಿಯನ್ನು ಮಾಡಿದ್ರು, ಇದೆಲ್ಲವೂ ಕೂಡ ಗಮನಿಸಬೇಕಾದಂತಹ ವಿಷಯ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೂಕ್ತವಾದಂತಹ ಒಂದು ಪರಿಹಾರವನ್ನು ನೋಡಬೇಕು. ಇಲ್ಲದಿದ್ದರೆ ಮೇಲ್ಸೇತುವೆ ಕಾಮಗಾರಿ ಅಸಮರ್ಪಕವಾಗಿತ್ತು. ಈ ಭಾಗದಲ್ಲಿ ಓಡಾಟ ಮಾಡುವ ವಾಹನ ಸವಾರರಿಗೆ ರಾಷ್ಟ್ರೀಯ ಹೆದ್ದಾರಿ 66ರ ಅಗಲೀಕರಣ ಕಾಮಗಾರಿ ಆರಂಭವಾದ ದಿನದಿಂದ ಉಡುಪಿ ಜನತೆ ಒಂದಲ್ಲ ಒಂದು ಸಮಸ್ಯೆ ಎದುರಿಸುತ್ತಾ ಬಂದಿದ್ದಾರೆ. ಒಳ್ಳೆಯ ರಸ್ತೆ ಇದ್ರೂ ಅದರ ಅಸಮರ್ಪಕ ಕಾಮಗಾರಿಯಿಂದಾಗಿ ಸಮಸ್ಯೆಗೆ ಮುನ್ನುಡಿಯಾಗಿದೆ. ಅಂಡರ್ಪಾಸ್ ಸರಿಯಾಗಿ ಆಗದೆ ಇನ್ನು ಅಪೂರ್ಣ ಕಾಮಗಾರಿಯಿಂದಾಗಿ ಹೆದ್ದಾರಿಯಲ್ಲಿ ದಿನಕ್ಕೊಂದು ಅಪಘಾತಗಳು ಸಂಭವಿಸ್ತಾ ಇದೆ.
ಕರಾವಳಿ ಜಂಕ್ಷನ್ ಅಂಡರ್ ಪಾಸ್ ಕಾಮಗಾರಿ ಹಲವಾರು ತಿಂಗಳುಗಳಿಂದ ನಡೀತಾ ಇದ್ದು ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ಆದರೆ ತರಾತುರಿಯಲ್ಲಿ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಕಾಮಗಾರಿ ವೇಗ ಹೆಚ್ಚಿಸಲಾಯಿತು. ಈ ಅಂಡರ್ ಪಾಸ್ ವಾಹನ ಸಂಚಾರಕ್ಕೆ ಅನುವು ಮಾಡಲಾಗಿದೆ. ಆದರೆ ನಿತ್ಯ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ನಿತ್ಯ ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ಬಗ್ಗೆ ನೋಡ್ತಾ ಇದ್ರೆ ನೀವು ಬೆಳಗಿಂದನೂ ನಾವು ನೋಡ್ತಾ ಇದ್ದೇವೆ, ಕೇಳುವರಿಲ್ಲ ಹೇಳುವರಿಲ್ಲ. ಈ ರೀತಿಯ ಅಂಡರ್ ಪಾಸ್ ಬೇಕಿತ್ತ ಇಲ್ಲಿಗೆ? ಮತ್ತೆ ಜನಗಳಿಗೆ ತೊಂದರೆ ಜಾಸ್ತಿ ಆಗಿದೆ. ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅಂಡರ್ ಪಾಸ್ ಬಿಡೋಕೆ ಹೇಳಿದ್ರೆ ಜಾಸ್ತಿ ಆಗಿದೆ ತೊಂದರೆ. ನೋಡಿ, ಜನಗಳು ರೋಡಲ್ಲಿ ಹೋಗೋರೆಲ್ಲ ಬಂದು ಇಲ್ಲಿ ಟ್ರಾಫಿಕ್ ಸರಿ ಮಾಡ್ತಾ ಇದ್ದಾರೆ. ಇಲ್ಲಿ ಟೈಮ್ ಕೀಪರ್ ಬಂದು ಸರಿ ಮಾಡುವಂಥ ಪರಿಸ್ಥಿತಿ ಬಂದಿದೆ ಇಲ್ಲಿಗೆ. ಈ ರೀತಿಯಾಗಿ ಆದರೆ ಯಾಕೆ ಬೇಕಿತ್ತು? ಮತ್ತೆ ಜಾಸ್ತಿ ಆಗಿದೆ ವ್ಯವಸ್ಥೆ. ಅದು ಜನ ಅಲ್ಲಲ್ಲ, ಯಾರು ಕೇಳಿದ್ರೆ ಹೇಳ್ತಾರೆ ಇರುವುದೇ ಹೀಗೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇರುವುದೇ ಹೀಗೆ, ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ. ಯಾರು ಅಡ್ಜಸ್ಟ್ ಮಾಡೋದು? ಕೇಳೋರು ಯಾರು? ನೋಡಿ, ಯಾರು ಹೊಣೆಗಾರರು? ಹೊಣೆಗಾರರು ಯಾರು ಅಂತ ಹೇಳಬೇಕು. ಯಾರಿಗೆ ಹೇಳೋದು? ಇಲ್ಲಿ ಸಂಬಂಧಪಟ್ಟವರು ಯಾರು ಕೇಳ್ತಾ ಇಲ್ಲ. ಪಬ್ಲಿಕ್ ಮಾತ್ರ ಕಷ್ಟಪಡೋದು ಬರ್ತಾ ಇದೆ. ಒಂದು ಯಾರು ಸಾಯ್ಬೇಕಾ? ಸತ್ತ ನಂತರ ಇದು ಕ್ರಮ ತಗೊಳ್ಳೋದು ಅಲ್ಲ, ಮುಂಚೆ ತಗೊಳ್ಬೇಕಲ್ಲ. ಹಾಗೆ ಇದು ಈ ರೀತಿಯಾಗಿ ಮಾಡುವಾಗ ಕೇಳಬೇಕಲ್ಲ ಯಾರಾದ್ರು ಜನರು. ಕರಾವಳಿ ಜಂಕ್ಷನ್ ಅಂಡರ್ ಪಾಸ್ ಮೇಲ್ಸೇತುವೆ ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ನಮಗೆ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಇಂತಹ ಒಂದು ಅವ್ಯವಸ್ಥಿತ ರೀತಿಯಲ್ಲಿ ನಿರ್ಮಿಸುವಂತಹ ಈ ಕಾಮಗಾರಿ ನಮಗೆ ಬೇಕೇ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸರ್ಕಾರದ ಒಂದು ಯಾವುದೇ ಯೋಜನೆ ಆಗಿರ್ಬೋದು ಜನರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಮಾಡಬೇಕೇ ವಿನಃ ಈ ರೀತಿಯಾದಂತಹ ಸಮಸ್ಯೆಯನ್ನು ಉಡುಪಿಯ ಕರಾವಳಿ ಜನತೆ ಅನುಭವಿಸ್ತಾ ಇರುವಂಥದ್ದು. ಬೇರೆ ರಾಜ್ಯದಿಂದ ಬಂದವರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇರುವಂಥದ್ದು. ಉಡುಪಿ ಜಿಲ್ಲೆ ಬೆಳೀತಾ ಇರುವಂತಹ ಜಿಲ್ಲೆ, ಇದಕ್ಕೆ ಮಾರಕವಾದಂತಹ ಪರಿಣಾಮ ಇದು ಬೀರಬಹುದು. ಎಸ್ ಸರ್, ಕಡೆಯದಾಗಿ ಈ ಒಂದು ಕರಾವಳಿಯಲ್ಲಿ ಈ ರೀತಿಯಾದಂತಹ ಉಡುಪಿಯ ಕರಾವಳಿ ಜಂಕ್ಷನಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬಹುದು ಅಂತ? ಈಗಿನ ಒಂದು ಸ್ಥಿತಿಯನ್ನು ಗಮನಿಸಿದಾಗ ಇಲ್ಲೀಗ ನಗರ ಪೊಲೀಸ್ ವ್ಯವಸ್ಥೆ, ಟ್ರಾಫಿಕ್ ಪೊಲೀಸರು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೂ ಕೂಡ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವರ ಹತ್ರ ಆಗುವುದಿಲ್ಲ. ಭವಿಷ್ಯತ್ತಿನಲ್ಲಿ ಪ್ರಾಯಶಃ ಅಲ್ಲಿ ಸಿಗ್ನಲ್ ರಚನೆ ಮಾಡೋದು ಒಳ್ಳೆಯದಂತ ಕಾಣಿಸ್ತದೆ. ಓಕೆ ಸಂದೀಪ್ ಅವರೇ, ಹಾಗಾದ್ರೆ ನೀವು ಕಡೆಯದಾಗಿ ಏನು ಹೇಳ್ತೀರಾ? ಈಗ ಒಂದು ತುಂಬ ಸಮಸ್ಯೆ ಆಗ್ತಾ ಇದೆ, ಜನರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ನವಯುಗ ಕಂಪನಿ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು, ಕ್ರಮವನ್ನು ಕೈಗೊಳ್ಳಬೇಕು ಅಂತ? ಈಗ ನವಯುಗ ಕಂಪನಿ ಅವ್ರದ್ದು ಕೆಲಸ ಆಯಿತು, ಅರ್ಧಂಬರ್ಧ ಅವರು ಹೋಗ್ತಾರೆ. ಇನ್ನು ಸರ್ಕಾರದ ಕೆಲಸ ಇನ್ನು ಬದಲಾವಣೆ ಮಾಡಬೇಕಲ್ಲಿ, ಸ್ವಲ್ಪ ತುಂಬ ಬದಲಾವಣೆ ಮಾಡಬೇಕಾಗಿದೆ ಆ ಜಂಕ್ಷನನ್ನು. ಅಂಬಲ್ಪಾಡಿಯಲ್ಲಿ ಒಂದು ಫ್ಲೈಓವರ್ ಮಾಡಿದರೆ ಸಾಧಾರಣ ಮಟ್ಟಿಗೆ ಅಲ್ಲಿದು ಸಮಸ್ಯೆ ಸಹ ನಿವಾರಣೆ ಆಗ್ತದೆ. ಅಂದರೆ ಸೀದಾ ಹೋಗ್ತದೆ ವೆಹಿಕಲ್ ಮೇಲಿಂದಲ್ಲಿ. ಮತ್ತು ಕರಾವಳಿ ಮಲ್ಪೆ ಹೋಗುವ ರೋಡು ಹಾಗೆಲ್ಲ ಆದರೆ ಒಂದು. ಓಕೆ ಸರ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಮಾತಾಡೋದಕ್ಕೆ ಧನ್ಯವಾದ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡಿದ್ದೀರಾ. ಇಂತಹ ಒಂದು ಅವೈಜ್ಞಾನಿಕ ರೀತಿಯಲ್ಲಿ ಕಾಮಗಾರಿ ಆಗಿದೆ. ಮುಂದಿನ ದಿನದಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂತ ಹೇಳಿದ್ರೆ ಕರಾವಳಿಯಲ್ಲಿ ಆಲ್ರೆಡಿ ತುಂಬ ಸಮಸ್ಯೆಗಳಿವೆ. ಸರ್ಕಾರ ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ನಮ್ಮ ಸ್ಪಂದನೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಸ್ಯೆ ಮೇಲೆ ಸಮಸ್ಯೆ ಆದರೆ ಇದರಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು ಜನಸಾಮಾನ್ಯರು, ಸಾರ್ವಜನಿಕರು. ಆದಷ್ಟು ಬೇಗ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ, ಸೂಕ್ತವಾದಂತಹ ಪರಿಹಾರವನ್ನು ಕೈಗೊಳ್ಳಿ ಅನ್ನುವಂಥದ್ದೇ ನಮ್ಮ ಆಶಯ. ಇದು ಈವರೆಗಿನ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.